जय कुंज बिहारी जय राधा माधव जय कुंज बिहारी जय गोपी जन वल्लभ जय गोपी जन वल्लभ जय गिरिवरदारी जय राधा माधव जय कुंज बिहारी जय राधा माधव जय कुंज बिहारी यशोदनंदन व्रज जन रंजन यशोदनंदन व्रज जन रंजन यमुना तीरा चारी जय राधा माधव जय कुंज बिहारी जय राधा माधव जय कुंज बिहारी यस हरे कृष्णा 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 हरे 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 राम 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 ಹರೇ 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 ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ಚರ್ಚೆಗೆ ಬಂದಿದ್ದಕ್ಕೋಸ್ಕರ. ನಾವು ಹಿಂದಿಯಲ್ಲಿ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಲಿಕ್ಕೆ ಸೇರಿದ್ದೇವೆ. ನಮ್ಮ ಮಂದಿರದ ಅಧ್ಯಕ್ಷರಾದ ನಾಮನೀಶ್ ದಾಸ್ ಪ್ರಭುಜಿ, ಇಸ್ಕಾನ್ ಮಂಗಳೂರು ಈ ಮಂದಿರದ ಇತರ ಹಿರಿಯ ಭಕ್ತರು, ಶ್ರೀಲಾ ಅಭಯಚರಣ ಅರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರು, ಶ್ರೀ ಜೈ ಪತಾಕ ಸ್ವಾಮಿ ಮಹಾರಾಜರ ಕೃಪೆ ಆಶೀರ್ವಾದಗಳೊಂದಿಗೆ ಮತ್ತು ಶ್ರೀ ಶ್ರೀ ರಾಧಾ ಗೋವಿಂದರ ಪಾದ ಕದ್ಮಗಳ ಕೃಪೆಯಿಂದ ನಾವು ಶ್ರೀಕೃಷ್ಣನ ಮತ್ತು ಅವರ ಭಕ್ತರ ದಿವ್ಯ ಲೀಲೆಗಳ ಬಗ್ಗೆ ಮಾತನಾಡಲು ಮತ್ತು ಕೇಳಲು ಅರ್ಹರಾಗಿಲ್ಲವಾದರೂ ಸಹ ನಮ್ಮ ಆಚಾರ್ಯರು ಮತ್ತು ಶ್ರೀ ರಾಧಾ ಗೋವಿಂದರು ನಮಗೆ ಅಪಾರ ಕೃಪೆಯನ್ನು ಪ್ರದರ್ಶಿಸಿ ನಾವು ಭಕ್ತಿ ಸದಾಚಾರದ ಕುರಿತು ಅಧ್ಯಯನವನ್ನು ಪ್ರದರ್ಶಿಸಿದ್ದಾರೆ. ಸೊ ನಾವು ಇಂದು ಅವರ ಕೃಪೆಯಲ್ಲಿ ಇಂದು ಭಕ್ತಿ ಸದಾಚಾರದ ಅಧ್ಯಯನವನ್ನು ಮುಂದುವರಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೀ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಶೃಣ್ವತಂ ಸ್ವಕಥಾ ಕೃಷ್ಣಂ ಪುಣ್ಯಶ್ರವಣ ಕೀರ್ತನಃ ಹೃದಯಂತಸ್ಥೋ ಹಿ ಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ಹರೇ ಕೃಷ್ಣ. ಎಲ್ಲರಿಗೂ ರಾಧಾ ಗೋವಿಂದರ ಕೃಪೆ ಸಿಗಲಿ. ಓದ್ಲಿಕ್ಕೆ ಇಷ್ಟ ಆದವ್ರು ಹ್ಯಾಂಡ್ ರೈಸ್ ಮಾಡಿ.
ಎಲ್ಲಿವರೆಗೂ ಆಗಿತ್ತು? ಏನು ಓದ್ತಾ ಇದ್ವಿ? 40ನೇ ಶ್ಲೋಕ ಮಾಡ್ಬೇಕು ಗುರುಜಿ. 40 ಮಾತಾಜಿ? ಇಲ್ಲ ಆಗಿತ್ತಲ್ಲ ಮಾತಾಜಿ ನೆನ್ನೆ ಈ ಶ್ಲೋಕ ಆಗಿತ್ತು. ಹಾ ಎಲ್ರಿಗೂ ಮರ್ತೋಗಿದೆ? ಎಲ್ರಿಗೂ ನೆನಪಿದ್ಯಾ? ನೀನು ಅದ್ರಲ್ಲೇ ನಾನು ಇಟ್ಟಿದ್ದೆಪ್ಪ, ಅದಕ್ಕೆ ನಾನು ಅನ್ಕೊಂಡೆ ಮರ್ತೋಗಿದೆ. ಮರ್ತೋಗಿದ್ಯಾ? ಓಕೆ, 40ನೇ ಶ್ಲೋಕವನ್ನು ಒಂದ್ಸಾರಿ ಓದ್ಕೊಂಬೋಣ, ರಿವೈಸ್ ಮಾಡ್ಕೊಂಬೋಣ. ಸೊ ನಾವು ದೇವತೆಗಳ ಪ್ರಾರ್ಥನೆಗಳನ್ನು ಓದ್ತಾ ಇದ್ವಿ. ಭಗವಂತ ಕರೆಕ್ಟ್ ಗುರುಜಿ, ಇದು ಓದಿದ್ರಿ ನರಸಿಂಹಾವತಾರ. ಕರೆಕ್ಟ್. 10ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಭಗವಂತನ ಗರ್ಭಸ್ಥ ಶಿಶುವಾದ ಕೃಷ್ಣನ ಮೇಲೆ ದೇವತೆಗಳು ತಮ್ಮ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಸೊ ಶ್ಲೋಕ 40ವರೆಗೂ ನೋಡಿದ್ವಿ. ಹೇ ಪರಮನಿಯಾಮಕನೇ, ಹಿಂದೆ ನೀನು ನಿನ್ನ ಕರುಣೆಯಿಂದ ಸಮಗ್ರ ಜಗತ್ತನ್ನು ಕಾಪಾಡುವುದಕ್ಕಾಗಿ ಅನೇಕ ಅವತಾರಗಳನ್ನು ಎತ್ತಿದ್ದಾನೆ ಭಗವಂತ. ಉದಾಹರಣೆಗೆ ಮೀನು, ಕುದುರೆ, ಆಮೆ, ನರಸಿಂಹದೇವರು, ವರಹಾವತಾರ, ಹಂಸಾವತಾರ, ಪ್ರಭು ರಾಮಚಂದ್ರ, ಪರಶುರಾಮ ಮತ್ತು ದೇವತೆಗಳಲ್ಲಿ ವಾಮನದೇವ ಎಂಬ ಅವತಾರಗಳನ್ನು ಕೂಡ ಭಗವಂತ ಸ್ವೀಕರಿಸಿದ್ದಾನೆ. ಈಗ ಪುನಃ ನಿನ್ನ ಕರುಣೆಯಿಂದ ಜಗತ್ತಿನಲ್ಲಿರುವ ಕ್ಷೋಭೆಗಳನ್ನು ತಗ್ಗಿಸಿ ದಯವಿಟ್ಟು ನಮ್ಮನ್ನು ಕಾಪಾಡು. ಯದುವಂಶದವರಲ್ಲಿ ಉತ್ತಮನಾದ ಕೃಷ್ಣನೇ, ನಿನಗೆ ನಾವು ಆದರಪೂರ್ಣವಾಗಿ ನಮಸ್ಕರಿಸುತ್ತೇವೆ. ಸೊ ಈ ರೀತಿಯಾಗಿ ಭಗವಂತನ ಒಂದು ಶಕ್ತ ಮತ್ತು ಲೀಲೆಗಳ ಬಗ್ಗೆ, ಅವತಾರಗಳ ಬಗ್ಗೆ ದೇವತೆಗಳು ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಸೊ ಇಂದಿನ ತರಗತಿಯಲ್ಲಿ ನಾವು ಶ್ಲೋಕ 41ರಿಂದ ಪ್ರಾರಂಭ ಮಾಡೋಣ. ದಿಷ್ಟ್ಯಾಂಬ ತೇ ಕುಕ್ಷಿಗತಃ ಪರಂ ಪುಮಾನ್. 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 ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯ ನಃ. 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 ದಿಷ್ಟ್ಯಾಂಬ ತೇ ಕುಕ್ಷಿಗತಃ ಪರಃ ಪುಮಾನ್. ನಾಂಶೇನ ಸಾಕ್ಷಾತ್ ಭಗವಾನ್ ಭವಾಯ ನಃ. ದಿಷ್ಟ್ಯಾಂಬ ತೇ ಕುಕ್ಷಿಗತಃ ಪರಂ ಪುಮಾನ್. ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯ ನಃ. ದಿಷ್ಟ್ಯಾಂಬ ತೇ ಕುಕ್ಷಿಗತಃ ಪರಃ ಪುಮಾನ್. ಅಂಶೇನ ಸಾಕ್ಷಾತ್ ಭಗವನ್ ಭವಾಯ ನಃ. ದಿಷ್ಟ್ಯಾಂಬ ತೇ ಕುಕ್ಷಿಗತಃ ಪರಂ ಪುಮಾನ್. ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯ ನಃ. ಮಾ ಭೂತ್ ಭಯಂ ಭೋಜಪತೇರ್ಮುಮೂರ್ಷುಃ. ಮಾ ಭೂತ್ ಭಯಂ ಭೋಜಪತೇರ್ಮುಮೂರ್ಷೋಃ. ಮಾ ಅಭೂತ್ ಭಯಂ ಭೋಜಪತೇಃ ಮುಮೂರ್ಷುಃ. ಮಾ ಭೂತ್ ಭಯಂ ಭೋಜಪತೇರ್ಮುಮೂರ್ಷೋಃ. ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಮಾ ಭೂತ್ ಭಯಂ ಭೋಜಪತೇರ್ಮುಮೂರ್ಷೋ. ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಮಾ ಭೂತ್ ಭಯಂ ಭೋಜಪತೇರ್ಮುಮೂರ್ಷೋಃ. ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಯಾರಾದ್ರೂ ಶ್ಲೋಕ ರಿಪೀಟ್ ಮಾಡ್ತೀರಾ ಒಂದಿಬ್ರು? ಹರೇ ಕೃಷ್ಣ ಗುರುಜಿ. ಓದಿ ಮತ್ತೆ. ಶ್ಲೋಕ 41. ದಿಷ್ಟಾಂಬ ತೇ ಕುಕ್ಷಿಗತಃ ಪರಂ ಪುಮಾನ್. ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯ ನಃ. ಮಾ ಭೂತ್ ಭಯಂ ಭೋಜಪತೇರ್ಮುಮೂರ್ಷೋ. ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ.
ಚಾಂಟ್ ಮಾಡಿ ಮಾತಾಜಿ. ದಿಷ್ಟ್ಯಾಂಬತೆ ಕುಕ್ಷಿಗತ ಪರಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನ ಮಾ ಬುದ್ಭಯಂ ಭೋಜಪತೇರ್ಮುಮೂಷೋ ಗೋಪ್ತಾ ದದೂನಾಂ ಭವಿತಾ ತವಾತ್ಮಜಃ. ಹರೇ ಕೃಷ್ಣ. ಹರೇ ಕೃಷ್ಣ. ದಿಷ್ಟ್ಯ ಭಾಗ್ಯವಶಾತ್, ದಿಷ್ಟ್ಯ ಭಾಗ್ಯವಶಾತ್ ಅಂಬ ತಾಯಿ, ಅಂಬ ತಾಯಿ ತೇ ನಿನ್ನ, ತೇ ನಿನ್ನ ಕುಕ್ಷಿಗತಃ ಗರ್ಭದಲ್ಲಿ, ಕುಕ್ಷಿಗತಃ ಗರ್ಭದಲ್ಲಿ ಪರಮನಾದ, ಪರಮನಾದ ಪುಮಾನ್ ದೇವೋತ್ತಮ ಪುರುಷನು, ಪುಮಾನ್ ದೇವೋತ್ತಮ ಪುರುಷನು ಅಂಶೇನ ಅವನ ವಿಭಿನ್ನಾಂಶವಾದ, ಅಂಶೇನ ಅವನ ವಿಭಿನ್ನಾಂಶವಾದ ಎಲ್ಲಾ ಶಕ್ತಿಗಳೊಂದಿಗೆ ಎಲ್ಲಾ ಶಕ್ತಿಗಳೊಂದಿಗೆ ಸಾಕ್ಷಾತ್ ನೇರವಾಗಿ ಸಾಕ್ಷಾತ್ ನೇರವಾಗಿ ಭಗವಾನ್ ದೇವೋತ್ತಮ ಪರಮಪುರುಷನು ಭಗವಾನ್ ದೇವೋತ್ತಮ ಪರಮಪುರುಷನು ಭವಾಯ ಮಂಗಲಕ್ಕಾಗಿ, ಭವಾಯ ಮಂಗಳಕ್ಕಾಗಿ ನಮ್ಮೆಲ್ಲರ ನಮ್ಮೆಲ್ಲರ ನ ಆಬೂತ್ ಮಾ ಆಬೂತ್ ಆಗದಿರಲಿ, ಆಗದಿರಲಿ ಭಯಂ ಹೆದರಿಕೆಯ, ಹೆದರಿಕೆಯ ಭೋಜಪತೇಹಿ ಭೋಜವಂಶದ ರಾಜನಾದ ಕಂಸನಿಂದ, ಭೋಜವಂಶದ ರಾಜನಾದ ಕಂಸನಿಂದ ಮುಮೂರ್ಷೋಹೋ ಭಗವಂತನಿಂದ ಕೊಲ್ಲಲ್ಪಡುವನೆಂದು ನಿರ್ಣಯಿಸಲ್ಪಟ್ಟ, ಗೋಪ್ತ ರಕ್ಷಕನು, ಯದೂನಾಂ ಯದುವಂಶದ, ಭವಿತ ಆಗಲಿರುವನು, ತವಾತ್ಮಜಃ ನಿನ್ನ ಮಗನು, ನಿನ್ನ ಮಗನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೇ ದೇವಕಿ ಮಾತೆಯೇ, ನಿನ್ನ ಮತ್ತು ನಮ್ಮ ಭಾಗ್ಯ ವಿಶೇಷದಿಂದ ಸ್ವಯಂ ದೇವೋತ್ತಮ ಪರಮಪುರುಷನು ಬಲರಾಮನಂತಹ ತನ್ನ ಸಕಲ ಸ್ವಾಂಶ ರೂಪಗಳಿಂದ ಈಗ ನಿನ್ನ ಗರ್ಭದಲ್ಲಿರುವನು. ಆದುದರಿಂದ ನೀನು ಕಂಸನಿಗಾಗಿ ಹೆದರುವ ಅವಶ್ಯಕ ಇಲ್ಲ. ಅವನು ಭಗವಂತನಿಂದ ಹತನಾಗಲು ನಿಶ್ಚಯಿಸಿರುತ್ತಾನೆ. ನಿನ್ನ ಶಾಶ್ವತ ಪುತ್ರನಾದ ಕೃಷ್ಣನು ಇಡೀ ಯದುವಂಶದ ಸಂರಕ್ಷಕನಾಗುವನು. ರಿಪೀಟ್ ಮಾಡೋಣ. ಹೇ ದೇವಕಿ ಮಾತೆಯೇ, ನಿನ್ನ ಮತ್ತು ನಮ್ಮ ಭಾಗ್ಯ ವಿಶೇಷದಿಂದ ಸ್ವಯಂ ದೇವೋತ್ತಮ ಪರಮಪುರುಷನು ಬಲರಾಮನಂತಹ ತನ್ನ ಸಕಲ ಸ್ವಾಂಶ ರೂಪಗಳಿಂದ ಈಗ ನಿನ್ನ ಗರ್ಭದಲ್ಲಿರುವನು. ಆದುದರಿಂದ ನೀನು ಕಂಸನಿಗಾಗಿ ಹೆದರುವ ಅವಶ್ಯವಿಲ್ಲ. ಅವನು ಭಗವಂತನಿಂದ ಹತನಾಗಲು ನಿಶ್ಚಯಿಸಿರುತ್ತಾನೆ. ನಿನ್ನ ಶಾಶ್ವತ ಪುತ್ರನಾದ ಕೃಷ್ಣನು ಇಡೀ ಯದುವಂಶದ ಸಂರಕ್ಷಕನಾಗುವನು. ಗೀತಾ ಮಾತಾಜಿ ಓದ್ತೀರಾ ಭಾವಾರ್ಥ? ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಹ ಪುಮಾನ್ ಅಂಶೇನ ಎಂಬ ಶಬ್ದಗಳು ಕೃಷ್ಣನು ಮೂಲ ದೇವೋತ್ತಮ ಪರಮ ಪುರುಷನೆಂಬುದನ್ನು ಸೂಚಿಸುತ್ತದೆ. ಇದು ಶಾಸ್ತ್ರ ತೀರ್ಮಾನವಾಗಿರುತ್ತದೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ದೇವತೆಗಳು ದೇವಕಿಗೆ ಈ ರೀತಿಯಾಗಿ ಭರವಸೆ ಕೊಟ್ಟರು. ದೇವೋತ್ತಮ ಪರಮಪುರುಷನು ನಿನ್ನ ಮಗನು. ಅವನು ಸ್ವಾಂಶವಾಗಿರುವ ಬಲದೇವನೊಂದಿಗೆ ಆವಿರ್ಭವಿಸುವನು. ಅವನು ನಿನಗೆ ಸಕಲ ರಕ್ಷಣೆಯನ್ನೂ ಕೊಡುವನು ಮತ್ತು ಭಗವಂತನ ಬಗೆಗೆ ದ್ವೇಷವನ್ನು ಮುಂಬರಿಸಲು ನಿಶ್ಚಯಿಸಿರುವ, ಅವನಿಂದ ಕೊಲೆಯಾಗಲು ನಿರ್ಧರಿಸಿರುವ ಕಂಸನನ್ನೂ ಕೊಲ್ಲುವನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಭಗವಂತನ ಆಗಮನವನ್ನು ಒಂದು ಸುದೈವ ಅಂತ ಕರೀತಾ ಇದ್ದಾರೆ ದೇವತೆಗಳು. ಸುದೈವ ಅಂದ್ರೆ ದಿಷ್ಟ ಅಂದ್ರೆ ಸುದೈವ.
ಸೊ ಭಗವಂತನ ಆಗಮನವನ್ನು ಅವರು ದಿಷ್ಟ್ಯ ಅಂತ ಕರಿತಾ ಇದ್ದಾರೆ. ಭಾಗ್ಯವಶಾತ್ ಅಂದ್ರೆ ಸುದೈವದಿಂದ, ಸುದಿಷ್ಟ್ಯ ಅಂತ. ದೇವತೆಗಳು ದೇವಕಿ ಮಾತೆಯನ್ನು ಅಂಬ ಅಂತ ಕೂಡ ಕರಿತಾ ಇದ್ದಾರೆ. ಅಂಬ ಅಂದ್ರೆ ತಾಯಿ ಅಂತ ಸಂಬೋಧಿಸ್ತಾರೆ. ಅಂದ್ರೆ ಭಗವಂತನ ತಾಯಿ ಎಲ್ಲರಿಗೂ ತಾಯಿ, ಅದರಿಂದ ಸೊ ಎಲ್ಲರಿಗೂ ಅಂಬ ಅಂದ್ಬಿಟ್ಟು ಅವನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನಂತರ ಹೇಳ್ತಾ ಇದ್ದಾರೆ, ನಿನ್ನ ಸುದೈವದಿಂದ ಭಗವಂತನು ನಿನ್ನ ಗರ್ಭಕ್ಕೆ ಬಂದಿದ್ದಾನೆ. ಮತ್ತು ಇಲ್ಲಿ ಭಗವಂತ ಸಾಮಾನ್ಯ ಮಗುವಿನಂತೆ ಕರ್ಮಬಂಧದಿಂದ ಗರ್ಭಕ್ಕೆ ಬಂದಿಲ್ಲ. ಅವನಿಲ್ಲಿ ಅವನು ತನ್ನ ಸ್ವಂತ ಇಚ್ಛೆಯಿಂದ ಭಕ್ತರ ರಕ್ಷಣೆಗಾಗಿ ಬಂದಿದ್ದಾನೆ. ಇದು ದೇವತೆಗೆ ಮಾತ್ರವಲ್ಲ, ದೇವಕಿಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಇದು ಸುದೈವದ ಸಂಗತಿ. ಸೊ ಇಲ್ಲಿ ಗರ್ಭದಲ್ಲಿರುವುದು ಸಾಕ್ಷಾತ್ ಪರಮ ಪುರುಷ ಅಂತ ದೇವತೆಗಳಿಗೆಲ್ಲ ಗೊತ್ತಾಗಿದೆ. ದೇವಿಕೆ ಗರ್ಭದಲ್ಲಿರೋದು ಒಂದು ಸಾಮಾನ್ಯ ಮಗು, ಸಾಮಾನ್ಯ ಮನುಷ್ಯ ಮಗುವಲ್ಲ, ಆದರೆ ಇಡೀ ಸೃಷ್ಟಿಗೆ ಕಾರಣ ಆದ ಪರಮ ಪುರುಷ ಭಗವಂತ. ಅವನು ತನ್ನ ಪೂರ್ಣ ಶಕ್ತಿಗಳೊಂದಿಗೆ, ಅಂಶೇನ ಅಂದ್ರೆ ಪೂರ್ಣ ಶಕ್ತಿಗಳೊಂದಿಗೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಗವಂತನು ದೇವಕಿಯ ಗರ್ಭವನ್ನು ಭೌತಿಕವಾಗಿ ಪ್ರವೇಶ ಮಾಡಲಿಲ್ಲ. ಅವನ ಮೊದಲು ಏನ್ ಮಾಡ್ತಾನೆ, ಮೊದಲು ವಸುದೇವನ ಮನಸ್ಸಿನಲ್ಲಿ ನೆಲೆಸಿರ್ತಾನೆ. ನಂತರ ದೇವಕಿಯ ಮನಸ್ಸಿನ ಮೂಲಕ ಅಂದ್ರೆ ವಸುದೇವನ ಹೃದಯದಲ್ಲಿದ್ದು, ನಂತರ ದೇವಕಿಯ ಹೃದಯಕ್ಕೆ ಹೋಗಿ, ದೇವಕಿಯ ಮನಸ್ಸಿಗೆ ಹೋಗಿ ಅವಳ ಹೃದಯ ಮತ್ತು ನಂತರ ಹೃದಯದಿಂದ ಗರ್ಭಕ್ಕೆ ಪ್ರವೇಶಿಸಿ, ಗರ್ಭದಿಂದ ಮತ್ತೆ ಅವನು ಹೊರಗಡೆ ಪ್ರಕಾಶ ಆಗ್ಬಿಡ್ತಾನೆ ಅಂತ ಇಲ್ಲಿ ಹೇಳಲಾಗಿದೆ. ಅಂದ್ರೆ ನಂತರ ಮಾಂಬೂ ಭಯಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವಕಿಯು ಕನಸನ ಕಾರಾಗೃಹದಲ್ಲಿದ್ದಳು ಮತ್ತು ತನ್ನ 7 ಮಕ್ಕಳನ್ನು ಕನಸನ್ನು ಕೊಂದಿರ್ತಾನೆ. ಅದನ್ನು ಕಂಡು ತುಂಬಾ ಭಯಭೀತಳಾಗಿರ್ತಾಳೆ ದೇವಕಿ. ಸೊ ಕೊನೆಗೆ ದೇವಕಿ ತನ್ನ ತಾಯಿಯ ಒಂದು ಹೃದಯದಿಂದ ಅವಳು ತನ್ನ 7 ಮಕ್ಕಳನ್ನು ಕಣ್ಣು ಮುಂದೆ ಸಾಯೋದನ್ನು ನೋಡು ತುಂಬಾ ಭಯಭೀತಳಾಗಿರ್ತಾಳೆ. ಯಾರಿಗಾದ್ರೂ ಆಗುವಂತಹದ್ದು ಸಹಜ ಸ್ಥಿತಿ. ದೇವತೆಗಳು ಅವರಿಗೆ ದೇವಕಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ನೀನು ಭೋಜರಾಜನ ಕಂಸನ ಬಗ್ಗೆ ಹೆದರುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಂಸ ಭಗವಂತನಿಗೆ ದ್ರೋಹ ಬಗೆದಿದ್ದಾನೆ. ಮುಮೂರ್ಷು ಅಂತ, ಸತ್ತವನಿಗೆ ಸಮಾನ. ಮುಮೂರ್ಷು ಅಂದ್ರೆ ಸತ್ತವನಿಗೆ ಸಮಾನಾಗಿದ್ದಾನೆ ಅವನಿಗೆ. ಸೊ ಅದರಿಂದ ಭಗವಂತನನ್ನು ರಕ್ಷಕನಾಗಿ ಬಂದು ನಿಂತಿದ್ದಾನೆ. ಸೊ ಈಗ ಕಾಲ ಸ್ವರೂಪಿಯಾದ ಭಗವಂತನ ಮುಂದೆ ಕಂಸನ ಆಟ ಏನು ನಡೆಯೋದಿಲ್ಲ. ಸೊ ಅದರಿಂದ ಹೇಳ್ತಾ ಇದ್ರೆ, ನಿನ್ನ ಮಗನು ಕೇವಲ ಯದುಕುಲಕ್ಕೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಗೋಪ್ತ ಆಗ್ತಾನೆ. ಗೋಪ್ತ ಅಂದ್ರೆ ರಕ್ಷಕನಾಗ್ತಾನೆ ಅಂತ. ಅಂದ್ರೆ ಭಗವಂತನ ಅವತಾರಕ್ಕೆ ಯಾವಾಗ್ಲೂ ಸುಮಾರು ಉದಾಹರಣೆಗಳಿರ್ತವೆ, 1, 2 ಇರೋದಿಲ್ಲ. ಸೊ ಮೊದಲನೇದಾಗಿ ನಮ್ಗೆಲ್ಲ ಗೊತ್ತಿರೋ ಹಂಗೆ ಪರಿತ್ರಾಣಾಯ ಸಾಧೂನಾಂ ಅಂದ್ರೆ ಸಾಧುಗಳ ರಕ್ಷಣೆಗಾಗಿ ಬರ್ತಾನೆ. ಮತ್ತು ವಿನಾಶಾಯ ದುಷ್ಕೃತಾಂ ಅದು ದುಷ್ಟರ ನಾಶ. ಇಲ್ಲಿ ದೇವತೆಗಳು ಭಗವಂತನ ರಕ್ಷಕ ರೂಪವನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಆದ್ರೆ ಈ ವಿನಾಶಾಯ ದುಷ್ಕೃತಾಂ ಏನಿದೆ ಅಲ್ಲಿ, ಅದಕ್ಕೋಸ್ಕರ ಭಗವಂತ ಇಳಿದು ಬರೋ ಅವಶ್ಯಕತೆ ಇಲ್ಲ. ಅದು ಪರಿತ್ರಾಣಾಯ ಸಾಧೂನಾಂ ಮತ್ತು ಭಕ್ತರಿಗೆ ಸಂತೋಷವನ್ನು ಕೊಡ್ಲಿಕ್ಕೆ ಭಗವಂತ ಮುಖ್ಯವಾಗಿ ಬರ್ತಾನೆ. ವಿನಾಶಾಯ ದುಷ್ಕೃತಾಂ ಅವನು ತನ್ನ ಅನೇಕ ಶಕ್ತಿಗಳಿವೆ ಭಗವಂತನ ಹತ್ರ. ಯಾವುದೋ ಒಂದು ಶಕ್ತಿಗೆ ಕೇವಲ ಒಂದು ಆಜ್ಞೆ ಕೊಟ್ರೆ ಸಾಕು, ಕೇವಲ ಮನಸ್ಸು ಕೊಟ್ರೆ ಸಾಕು, ಹೀಗೆ ಮಾಡು ಅಂದ್ಬಿಟ್ಟು ಆ ದೇವತೆಗೆ ಅಥವಾ ಶಕ್ತಿಗೆ ಒಂದು ಆಜ್ಞೆ ಕೊಟ್ರೆ ಸಾಕು, ಎಲ್ಲ ಕೆಲಸಗಳು ತಂತಾನೆ ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಅವನು ಇಳಿದು ಬರ್ಬೇಕಾಗಿಲ್ಲ. ಯಾಕೆ ಮುಖ್ಯವಾಗಿ ಇಳಿದು ಬರೋದು ಏನಕ್ಕಂದ್ರೆ ಪರಿತ್ರಾಣಾಯ ಸಾಧೂನಾಂ ಸಾಧುಗಳ ರಕ್ಷಣೆಗೋಸ್ಕರ ಬರ್ತಾನೆ. ಮತ್ತು ತನ್ನ ಭಕ್ತರಿಗೆ ಇದು ಅವರ ಇಚ್ಛೆಗಳನ್ನು ಪೂರ್ತಿಕೊಳ್ಳುವುದು, ಅವರಿಗೆ ಸಂತೋಷವನ್ನು ಉಂಟು ಮಾಡ್ಲಿಕ್ಕೋಸ್ಕರ ಇಳಿದು ಬರ್ತಾನೆ ಭಗವಂತ. ಸೊ ಈ ರೀತಿಯಾಗಿ ನಂತರ ಇನ್ನೊಂದು ಕೆಲಸವನ್ನು ಭಗವಂತ ಮುಖ್ಯವಾಗಿ ಮಾಡ್ತಾನಂದ್ರೆ, ತನ್ನ ಧಾಮದ ಬಗ್ಗೆ ಬಂದಾಗಲೆಲ್ಲ ತನ್ನ ಧಾಮದ ಬಗ್ಗೆ ಅವನು ತನ್ನ ಒಂದು ದಾನವನ್ನು ಏನು ಹೇಳ್ತೀವಿ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಹೇಳ್ತೀವಿ, ಮಾರ್ಕೆಟಿಂಗ್ ಮಾಡ್ತಾರೆ, ಸೇಲ್ಸ್ ಮಾಡ್ತಾರೆ ಅಂದ್ಬಿಟ್ಟು, ಆ ರೀತಿ ತನ್ನ ಧಾಮದ ಬಗ್ಗೆ ಹೇಳ್ತಾ ಇರ್ತಾನೆ. ಅಂದ್ರೆ ಅವನ ಈ ಉದ್ದೇಶ ಏನು ಅಂದ್ರೆ, ನಾವೆಲ್ಲರೂ ನಮ್ಮ ಧಾಮ ಕೂಡ ಅದೇ, ಭಗವಂತನ ಧಾಮವೇ ನಮ್ಮ ಧಾಮ. ಸೊ ನಮ್ಮೆಲ್ಲರನ್ನು ಕೂಡ ಅಂದ್ರೆ ಬದ್ಧಾತ್ಮರನ್ನು ವಾಪಸ್ಸು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ ಅವನು. ಸೊ ಇವೆಲ್ಲ ಮುಖ್ಯ ಕಾರಣಗಳು. ವಿನಾಶಾಯ ದುಷ್ಕೃತಂ ಅದೇನು ಸುಮ್ಮನೆ ಅದು ಟೈಮ್ ಪಾಸ್ ಅಷ್ಟೇ. ಅದೇನು ಒಂದು ಕೊಟ್ರೆ ಎಲ್ಲ ಮುಗ್ದೋಗುತ್ತೆ. ಸುಮ್ಮನೆ ಒಂದು ಕ್ಷಣದಲ್ಲಿ ಅವನು ದುಷ್ಟರ ನಾಶವನ್ನು ಮಾಡಬಹುದು. ಆದ್ರೆ ಮುಖ್ಯವಾಗಿ ಪರಿತ್ರಾಣಾಯ ಸಾಧೂನಾಂ ಮತ್ತು ಭಕ್ತರಿಗೆ ಸಂತೋಷವನ್ನು ಕೊಡ್ಲಿಕ್ಕೆ ಮತ್ತು ಬದ್ಧಾತ್ಮರನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬರ್ತಾನೆ ಭಗವಂತ. ಇಲ್ಲಿ ನಮ್ಗೆ ಮುಖ್ಯವಾದ ಸಂದೇಶ ಏನಂದ್ರೆ, ನಮ್ಮ ಜೀವನದಲ್ಲಿ ಅಥವಾ ಹೃದಯದಲ್ಲಿ ಭಗವಂತನ ಸ್ಮರಣೆ ಬಂದಾಗ ನಮಗೆ ಎಷ್ಟೇ ದೊಡ್ಡ ರಾಕ್ಷಸರು ಅಂದ್ರೆ ದೊಡ್ಡ ಸಂಸಾರ ದುಃಖಗಳು ಏನಿದೆ ಇವೆಲ್ಲ ಕಂಸನ ತರ. ಸೊ ಇದು ಎಷ್ಟೇ ಇದ್ರೂ ಕೂಡ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ನಾವು ಏನ್ ಮಾಡ್ಬೇಕಾಗಿದೆ, ಜೀವನದಲ್ಲಿ ಹೃದಯದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕಷ್ಟೆ. ಸೊ ಭಗವಂತನು ಭವಾಯ ನಹ ಅಂದ್ರೆ ನಮ್ಮ ಕಲ್ಯಾಣಕ್ಕಾಗಿ ಯಾವಾಗಲೂ ಸಿದ್ಧನಾಗಿದ್ದಾನೆ. ಭವಾಯ ನಹ ಅಂದ್ಬಿಟ್ಟು
ಅಂದ್ರೆ ನಮ್ಮ ಕೆಲಸ ಏನು ಅಂದ್ರೆ, ಹೇಗೆ ದೇವತಿ ಭಗವಂತನನ್ನು ತನ್ನ ಹೃದಯದಲ್ಲಿ ಧರಿಸಿದಾಳೋ ಅದೇ ರೀತಿ ನಾವು ಕೂಡ ಭಗವಂತನನ್ನು ನಮ್ಮ ಹೃದಯದಲ್ಲಿ ಧರಿಸಿಕೊಳ್ಳಬೇಕು ಭಗವಂತನನ್ನು. ಈ ಪ್ರಾರ್ಥನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ, ಭಕ್ತರ ಮೇಲೆ ಭಗವಂತನ ಶಕ್ತಿ ಮತ್ತು ಭಕ್ತರ ಮೇಲೆ ಅವನ ಅತ್ಯಂತ ಪ್ರೀತಿಯನ್ನು ತುಂಬಾ ಸುಂದರವಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿಗೆ ಈ ಶ್ಲೋಕ ಮುಗಿದ ಮೇಲೆ, ಈ ಶ್ಲೋಕದ ನಂತರ ಇದು ಕೊನೆಯ ಶ್ಲೋಕ. ಇದು ಇಲ್ಲಿ ಪರಮ ಪುಮಾಂ ಅಂಶ ನೋಡಿದ್ವಿ. ಕೃಷ್ಣಸ್ತು ಭಗವಾನ್ ಸ್ವಯಂ. ದೇವತೆಗಳು ಈ ರೀತಿಯಾಗಿ ಭಗವಂತ ಅವರ ದೇವಕಿಗೆ ಒಂದು ಸಾಂತ್ವನವನ್ನು ಕೊಡ್ತಾರೆ. ಸೊ ನಿನ್ನ ಎಲ್ಲಾ ಕಷ್ಟಗಳು ಈಗ ತೀರ್ಕೊಂಡಿದ್ದಾವೆ, ಮುಗ್ದಿದೆ, ಈಗ ಏನು ನೀನು ಮಾಡೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅವರು ತಮ್ಮ ಲೋಕಗಳಿಗೆ ಹಿಂದಿರುಗ್ತಾರೆ. ಈಗ ಮುಂದಿನ ಶ್ಲೋಕವನ್ನು ನೋಡೋಣ. ಶ್ಲೋಕ 42. ಇತ್ಯಭೀಷ್ಟೂಯ ಪುರುಷ ಶ್ರೀಶುಕ ಉವಾಚ ಇತ್ಯಭೀಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೌ ಪುರೋದಾಯ ದೇವಾಃ ಪ್ರೀತಿಯಾಯುರ್ದಿವಂ. ಈಗ ರಿಪೀಟ್ ಮಾಡೋಣ. ಶ್ರೀಶುಕ ಉವಾಚ ಇತಿ ಅಭೂಷ್ಟೂಯ ಪುರುಷಂ ಯತ್ರೂಪಂ ಅನಿದಂ ಯಥಾ ಇತಿ ಶ್ರೀಶುಕ ಉವಾಚ ಇತಿ ಅಭೀಷ್ಟೂಯ ಪುರುಷಂ ಯತ್ರೂಪಂ ಅನಿದಂ ಯಥಾ. ಬ್ರಹ್ಮೇಶಾನೌ ಪುರೋಧಾಯ ಬ್ರಹ್ಮ ಈಶಾನೌ ಪುರೋದಾಯ ದೇವಾಃ ಪ್ರೀತಿ ಪ್ರತಿಯೂಯುಃ ದಿವಂ. ಬ್ರಹ್ಮೇಶಾನೌ ಪುರೋಧಾಯ ದೇವಾ ಪ್ರತಿಯರ್ದಿವಂ. ಬ್ರಹ್ಮ ಈಶಾನೌ ಪುರೋದಾಯ ದೇವಾಃ ಪ್ರತಿಯಯುಃ ದಿವಂ. ಬ್ರಹ್ಮೇಶಾನೌ ಪುರೋಧಾಯ ದೇವಾ ಪ್ರತಿಯಯುರ್ದಿವಂ. ಬ್ರಹ್ಮ ಈಶಾನೌ ಪುರೋದಾಯ ದೇವಾಃ ಪ್ರತಿಯಯುಃ ದಿವಂ. ಬ್ರಹ್ಮೇಶಾನೌ ಪುರೋಧಾಯ ಶ್ಲೋಕ ರಿಪೀಟ್ ಮಾಡಬಹುದು. ಶ್ರೀಶುಕ ಉವಾಚ ಇತ್ಯಭೀಷ್ಟೂಯ ಪುರುಷಂ ಯದ್ರೂಪಂ ನಿಧಂ ಯಥಾ ಬ್ರಹ್ಮೇಶಾನೌ ಪುರೋಧಾಯ ದೇವಾಃ ಪ್ರತಿಯಯುರ್ದಿವಂ. ಹರೇ ಕೃಷ್ಣ. ಶ್ರೀಶುಕ ಉವಾಚ ಇತ್ಯಾಭೀಷ್ಟಾಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೋ ಪುರೋಧಾಯ ದೇವಾ ಪ್ರತಿಯಯುರ್ದಿವಂ. ಹರೇ ಕೃಷ್ಣ ಮಾತಾಜಿ. ತಪ್ಪಾಯ್ತು. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರೂ ಕಲಿತಾ ಇದ್ದೇವೆ, ನಾನು ಕಲಿತಾನೆ ಇದ್ದೀನಿ ನಿಮ್ ಜೊತೆ. ಸೊ ಆದ್ರಿಂದ ಏನ್ ಚಿಂತೆ ಬೇಡ. ಸರಿ ಓದ್ಲಪ್ಪ ಪೂಜಿ. ನೀವು ಓದಿ ಮಾತಾಜಿ. ಶ್ರೀಶುಕ ಉವಾಚ ಇತ್ಯಾಭಿಷ್ಟೋ ಯಾ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೌ ಪುರೋಧಾಯ ದೇವಾ ಪ್ರತಿಯಯುರ್ದಿವಂ. ಹರೇ ಕೃಷ್ಣ. ಧನ್ಯವಾದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ದಿವ್ಯನಾದ ದೇವೋತ್ತಮ ಪರಮಪುರುಷ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿದ ನಂತರ ಎಲ್ಲಾ ದೇವತೆಗಳು ಬ್ರಹ್ಮನನ್ನು ಮತ್ತು ಶಿವನನ್ನು ಮುಂದೆ ಮಾಡಿಕೊಂಡು ಸ್ವರ್ಗದಲ್ಲಿರುವ ತಮ್ಮ ಮನೆಗಳಿಗೆ ತೆರಳಿದರು. ಈಗ ರಿಪೀಟ್ ಮಾಡೋಣ. ಹೀಗೆ ದಿವ್ಯನಾದ ದೇವೋತ್ತಮ ಪರಮಪುರುಷ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿದ ಅನಂತರ ಎಲ್ಲ ದೇವತೆಗಳು ಬ್ರಹ್ಮನನ್ನು ಮತ್ತು ಶಿವನನ್ನು ಮುಂದೆ ಮಾಡಿಕೊಂಡು ಸ್ವರ್ಗದಲ್ಲಿರುವ ತಮ್ಮ ಮನೆಗಳಿಗೆ ತೆರಳಿದರು.
ಸ್ವರ್ಗದಲ್ಲಿರುವ ತಮ್ಮ ಮನೆಗಳಿಗೆ ತೆರಳಿದರು. ಕಾಂತಾಮಣಿ ಮಾತಾಜಿ ಭಾವಾರ್ಥ ಓದ್ತೀರಾ? ಓದ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ. ಚೈತನ್ಯ ಭಾಗವತದಲ್ಲಿ ಮಧ್ಯ 23.513 ಹೀಗೆ ಹೇಳಲಾಗಿದೆ. ಅದ್ಯಾಪಿಹ ಚೈತನ್ಯ ಏ ಸಬಾ ಲೀಲಾ ಕರೆ ಯಾನ್ರ ಭಾಗ್ಯೆ ತಾಕೆ ಸೇಧೆ ಕಯೇ ನಿರಂತರೆ. ದೇವೋತ್ತಮ ಪರಮಪುರುಷನ ಅವತಾರಗಳು ನದಿಯ ಅಥವಾ ಸಮುದ್ರದ ಅಲೆಗಳಂತೆ ನಿರಂತರವಾಗಿ ಆವಿರ್ಭವಿಸುತ್ತವೆ. ಭಗವಂತನ ಅವತಾರಗಳಿಗೆ ಪರಿಮಿತಿ ಇರುವುದಿಲ್ಲ, ಆದರೆ ಅದನ್ನು ಭಾಗ್ಯಶಾಲಿಗಳಾದ ಭಕ್ತರು ಮಾತ್ರ ಕಾಣಬಲ್ಲರು. ದೇವತೆಗಳು ಪುಣ್ಯವಶಾತ್ ದೇವೋತ್ತಮ ಪರಮಪುರುಷನು ಅವತಾರವೆತ್ತಿದುದನ್ನು ತಿಳಿದುಕೊಂಡು ಹೀಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಅನಂತರ ಶಿವನು ಮತ್ತು ಬ್ರಹ್ಮನು ಮನೆಗೆ ತೆರಳುವುದರಲ್ಲಿ ದೇವತೆಗಳಿಗೆ ಮುಂದಾಳುಗಳಾದರು. ಹರೇ ಓದ್ಲಾ ಕೃಷ್ಣ ಪ್ರಭುಜಿ? ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಲಕ್ಷ್ಮೀ ಬೀವಿ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ದೇವಕಿಯ ಗರ್ಭದಲ್ಲಿ ಎಂಬ ಅರ್ಥವುಳ್ಳ ಕುಕ್ಷಿಗತಃ ಎಂಬ ಶಬ್ದವನ್ನು ಶ್ರೀಲ ಜೀವ ಗೋಸ್ವಾಮಿಗಳು ತಮ್ಮ ಕ್ರಮ ಸಂದರ್ಭ ಎಂಬ ವ್ಯಾಖ್ಯಾನದಲ್ಲಿ ಚರ್ಚಿಸಿರುತ್ತಾರೆ. ಕೃಷ್ಣನು ಮೊದಲು ವಸುದೇವನ ಹೃದಯದಲ್ಲಿದ್ದನೆಂದು ದೇವಕಿಯ ಹೃದಯಕ್ಕೆ ವರ್ಗಾವಣೆಗೊಂಡನೆಂದು ಹೇಳಲಾದುದರಿಂದ ಶ್ರೀಲ ಜೀವ ಗೋಸ್ವಾಮಿಯವರು ಕೃಷ್ಣನು ಈ ರೂಪದಲ್ಲಿ ಇದ್ದನು ಎಂಬುದು ಹೇಗೆ ಎಂದು ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಓದ್ತಾ ಇಲ್ವೋ ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ಓದಿ ಮಾತಾಜಿ, ಮುಂದುವರಿಸಿ ಮಾತಾಜಿ. ಈಗ ಗರ್ಭದಲ್ಲಿ ಇದ್ದನು ಎಂಬುದು ಹೇಗೆ ಎಂದು ಬರೆಯುತ್ತಾರೆ. ಅವರು ಅದಕ್ಕೆ ಉತ್ತರ ಕೊಡುವುದು ಹೀಗಿದೆ. ಇದರಲ್ಲಿ ವ್ಯತಿರಿಕ್ತತೆ ಇಲ್ಲ. ಭಗವಂತನು ಹೃದಯದಿಂದ ಗರ್ಭಕ್ಕೆ ಹೋಗಬಲ್ಲನು ಅಥವಾ ಗರ್ಭದಿಂದ ಹೃದಯಕ್ಕೆ ಹೋಗಬಲ್ಲನು. ನಿಜವಾಗಿಯೂ ಭಗವಂತನು ಎಲ್ಲಿ ಬೇಕಾದರೂ ಹೋಗಬಲ್ಲನು ಅಥವಾ ನಿಲ್ಲಬಲ್ಲನು. ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ 5.35 ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತನು ತಾನು ಇಚ್ಛಿಸಿದ ಕಡೆಯಲ್ಲಿ ಉಳಿಯಬಲ್ಲನು. ಆದುದರಿಂದ ದೇವಕಿಯು ತನ್ನ ಪೂರ್ವ ಜನ್ಮದ ಇಚ್ಛೆಯಂತೆ ಈಗ ದೇವೋತ್ತಮ ಪರಮಪುರುಷನನ್ನು ತನ್ನ ಮಗ ದೇವಕಿ ನಂದನನಾಗುವಂತೆ ವರ ಪಡೆಯಲು ಅವಕಾಶ ಹೊಂದಿದಳು. ಇಲ್ಲಿಗೆ ಶ್ರೀಮದ್ ಭಾಗವತದ 10ನೇ ಸ್ಕಂದದ ಗರ್ಭಸ್ಥ ಕೃಷ್ಣನಲ್ಲಿ ದೇವತೆಗಳ ಪ್ರಾರ್ಥನೆ ಎಂಬ 2ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಈ ಶ್ಲೋಕದಲ್ಲಿ ದೇವತೆಗಳು ತಮ್ಮ ಪ್ರಾರ್ಥನೆಯನ್ನು ಮುಗಿಸಿ ತಮ್ಮ ತಮ್ಮ ಲೋಕಗಳಿಗೆ ಮರಳುವ ಒಂದು ಸನ್ನಿವೇಶವನ್ನು ಇಲ್ಲಿ ವಿವರಿಸಲಾಗಿದೆ. ಇಲ್ಲಿ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಇಲ್ಲಿ ಅನಿದ ರೂಪಂ ಅಂತ ಒಂದು ಶಬ್ದ ಇದೆ. ಇಲ್ಲಿ ಅನಿದಂ ಅಂದ್ರೆ ಬಹಳ ಮುಖ್ಯವಾದ ಪದ ಇದು. ಇದಂ ಅಂದ್ರೆ ನಾವು ಕಣ್ಣಿನಿಂದ ನೋಡುವಂಥದ್ದು, ಕಣ್ಣಿನಿಂದ ಸುಲಭವಾಗಿ ನೋಡ್ಲಿಕ್ಕೆ ಆಗುವಂತ ವಸ್ತು. ಅನಿದಂ ಅಂದ್ರೆ ಈ ಜಗತ್ತಿಗೆ ಸೇರದ, ಅಂದ್ರೆ ಭೌತಿಕ ಲೋಕಕ್ಕೆ ಸೇರದ, ಅಂದ್ರೆ ಕಣ್ಣಿಗೆ ಕಾಣಿಸೋದು ಇಲ್ಲ, ಅದು ಭೌತಿಕ ಲೋಕಕ್ಕೆ ಸೇರಿದ್ದು ಅಲ್ಲ. ಅದು ಅಂದ್ರೆ ಅಪ್ರಾಕೃತ ಅಥವಾ ದಿವ್ಯ ಅಂತ ಅರ್ಥ, ಅದರದ ಅರ್ಥ. ಸೊ ಅದರಿಂದ ಈ ದೇವತೆಗಳು ಭಗವಂತನ ಭೌತಿಕವಲ್ಲದ ಈ ಸಚ್ಚಿದಾನಂದ ರೂಪವನ್ನು ಸ್ತುತಿ ಮಾಡ್ತಾರೆ. ಭಗವಂತನು ದೇವಕಿಯ ಗರ್ಭದಲ್ಲಿದ್ದರೂ ಅವನು ಯಾವುದೇ ಭೌತಿಕ ನಿಯಮಗಳಿಗೆ ಬದ್ಧನಾಗಿರುವುದಿಲ್ಲ ಎನ್ನುವುದನ್ನು ಇದು ಒಂದು ಪ್ರೂಫ್ ಆಗಿ ಇದು ಪುಷ್ಟೀಕರಿಸುತ್ತೆ. ಇಲ್ಲಿ ಬ್ರಹ್ಮ ಮತ್ತು ಶಿವನ ನೇತೃತ್ವದ ಬಗ್ಗೆ ಹೇಳಲಾಗಿದೆ. ಬ್ರಹ್ಮೇಶಾನೌ ಪುರೋದಯ ಅಂದ್ಬಿಟ್ಟು, ಅಂದ್ರೆ ಈ ದೇವತೆಗಳ ತಂಡಕ್ಕೆ ಬ್ರಹ್ಮದೇವರು ಮತ್ತು ಭಗವಾನ್ ಶಿವರು ನಾಯಕರವರು. ಸೊ ಬ್ರಹ್ಮದೇವರು ಅತ್ಯಂತ ದೊಡ್ಡ ಭಕ್ತರು, ಅದೇ ರೀತಿ ಭಗವಾನ್ ಶಿವನು ಕೂಡ ವೈಷ್ಣವಾನಾಂ ಯಥಾ ಶಂಭು, ಭಗವಾನ್ ಶಿವ ಕೂಡ ದೇವೋತ್ತಮರಲ್ಲಿ ಒಬ್ಬನು. ಅದರಿಂದ ಬ್ರಹ್ಮದೇವರು ಮತ್ತು ಭಗವಾನ್ ಶಿವರ ನಾಯಕತ್ವದಲ್ಲಿ ಸೊ ಇವರೆಲ್ಲರೂ ಸೃಷ್ಟಿಯ ಉನ್ನತ ಅಧಿಕಾರಿಗಳಾದ ಇವರುಗಳು ತಮ್ಮ ಸ್ವತಃ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮ ಎಲ್ಲ ದೇವತೆಗಳು ಕರ್ಕೊಂಡ್ಬರ್ತಾರೆ. ಅವರು ಎಲ್ಲರನ್ನು ಕರ್ಕೊಂಡ್ಬಂದು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಅದರಿಂದ ಈ ಕೃಷ್ಣನ ಅವತಾರ ಎಷ್ಟು ಮಹತ್ವದ್ದು ಅಂದ್ಬಿಟ್ಟು ಸೊ ಎಲ್ಲರಿಗೆ ಜನಗಳಿಗೆ ಅವರು ತೋರಿಸ್ಕೊಡ್ತಾ ಇದ್ದಾರೆ, ಎಲ್ಲ ದೇವತೆಗಳಿಗೂ ತೋರಿಸ್ಕೊಡ್ತಾ ಇದ್ದಾರೆ. ನಂತರ
ಭಗವಂತನ ಕಾರ್ಯದಲ್ಲಿ ಈ ದೇವತೆಗಳೆಲ್ಲರೂ ಕೂಡ ಒಟ್ಟಾಗಿ ಸಹಕರಿಸ್ತಾರೆ ಎನ್ನುವುದು ಕೂಡ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳ್ಕೋಬಹುದು. ಭಗವಂತ ಏಕೆ ಬಂದಿದ್ದಾನೆ ಅಂತ ಗೊತ್ತು, ಯಾವಾಗ ಬಂದಿದ್ದಾನೆ ಅಂತ ಗೊತ್ತು. ಸೊ ಅದರಿಂದ ಭಗವಂತನ ಕರ್ತವ್ಯಗಳು ಭಗವಂತನ ಒಂದು ಲೀಲೆಗಳೇನಿದ್ದಾವೆ ಆ ಎಲ್ಲ ಲೀಲೆಗಳನ್ನು ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಭಗವಂತನಿಗೆ ಎಲ್ಲ ದೇವತೆಗಳು, ಇಡೀ ಬ್ರಹ್ಮಾಂಡದ ಎಲ್ಲ ದೇವತೆಗಳು ಒಗ್ಗಟ್ಟಿನಿಂದ ಸಹಕರಿಸ್ತಾರೆ. ಮತ್ತು ಇಲ್ಲಿ ದೇವತೆಗಳು ಕೇವಲ ಒಂದು ಪ್ರಾರ್ಥನೆಯನ್ನು ಮಾಡಿ ಸುಮ್ಮನೆ ಆಗ್ಲಿಲ್ಲ. ಅವ್ರು ಏನ್ ಹೇಳಿದ್ರು, ಭಗವಂತನು ತಮಗೆ ನೀಡಿದ ಭರವಸೆಯ ಮೇಲೆ, ಅಂದ್ರೆ ತಾನು ಭೂಮಿಯಲ್ಲಿ ಅವತರಿಸಿ ಅಧರ್ಮವನ್ನು ನಾಶಪಡಿಸುತ್ತೇನೆ ಎಂಬ ಮಾತುಗಳ ಮೇಲೆ ಸಂಪೂರ್ಣವಾದಿ ನಂಬಿಕೆಯನ್ನಿಟ್ಟು ದೇವತೆಗೂ ಕೂಡ ಭರವಸೆಯನ್ನು ಕೊಟ್ಟು ತಮ್ಮ ಲೋಕಗಳಿಗೆ ಅವರು ನಿಶ್ಚಿಂತರಾಗಿ ಮರಳುತ್ತಾರೆ. ಈ ಶ್ಲೋಕ ನಾವು ಪೋಷಣಂ ಬಗ್ಗೆ ಮತ್ತು ಆಶ್ರಯದ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ ಹಿಂದಿನ ಅಧ್ಯಾಯಗಳಲ್ಲಿ. ಅದರಲ್ಲಿ ಪೋಷಣ ಅಂದ್ರೆ ಇಲ್ಲಿ ದೇವತೆಗಳು ಭಯಭಕ್ತರಾಗಿ ಭಗವಂತನ ರಕ್ಷಣೆ ಇದೆ, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಭಗವಂತನ ಪೋಷಣ ನಮ್ಮ ಮೇಲಿದೆ, ನಮ್ಮ ರಕ್ಷಣೆ ಭಗವಂತನ ಕೈಲಿದೆ ಎನ್ನುವ ನಂಬಿಕೆಯನ್ನು ಅವರು ಇಲ್ಲಿ ಮತ್ತೊಮ್ಮೆ ಜಾಹೀರಾತು ಪಡಿಸ್ತಾ ಇದ್ದಾರೆ. ನಂತರ ಆಶ್ರಯ, ಬ್ರಹ್ಮ ಮತ್ತು ಶಿವನಂತ ಶಕ್ತಿಶಾಲಿ ದೇವತೆಗಳು ಕೂಡ ಸಹ ಅಂತಿಮವಾಗಿ ಭಗವಂತ ಕೃಷ್ಣನನ್ನೇ ಆಶ್ರಯಿಸುತ್ತಾರೆ ಎನ್ನುವುದು ಕೂಡ ಈ ಶ್ಲೋಕದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ನಂತರ ಇವರೆಲ್ಲ ಏನ್ ಮಾಡ್ತಾರೆ, ಭಗವಂತನ ದಿವ್ಯ ರೂಪವನ್ನು ಕೊಂಡಾಡಿ ಬ್ರಹ್ಮ ಶಿವನ ನೇತೃತ್ವದಲ್ಲಿ ದೇವತೆಗಳು ಒಂದು ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿಕೊಂಡು ಅವರು ತಮ್ಮ ಸ್ವರ್ಗಕ್ಕೆ ಮರಳುತ್ತಾರೆ. ಅಂದ್ರೆ ಭಗವಂತನ ಒಂದು ದೇವಕಿಯಲ್ಲೂ ಇದರಲ್ಲಿ ಗರ್ಭದಲ್ಲಿರುವ ಭಗವಂತನು ನೋಡುವ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ. ಅದು ತುಂಬಾ ಧನ್ಯತಾ ಭಾವವನ್ನು ಅವರು ಪಡಿತಾರೆ ಮತ್ತು ಅವರು ಇವೆಲ್ಲರೂ ಸ್ವರ್ಗಲೋಕಕ್ಕೆ ಮರಳುತ್ತಾರೆ. ಮತ್ತು ಭಗವಂತನ ಲೀಲೆಗಳ ಪ್ರಾರಂಭಕ್ಕೆ ಅವ್ರಿಗೋಸ್ಕರ ಇವಾಗ ತುಂಬಾ ಆತುರದಿಂದ ಅವರು ಎಲ್ಲ ದೇವತೆಗಳು ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ನಮ್ಗೆ ಭಗವಂತನ ನಿರಂತರತೆ ಮತ್ತು ಅಚಿಂತ್ಯ ಶಕ್ತಿಯನ್ನು ಅತ್ಯಂತ ಸುಂದರವಾಗಿ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಇಲ್ಲಿ ಚೈತನ್ಯ ಭಗವತದ ಶ್ಲೋಕದಲ್ಲಿ ಅದ್ಯಾಪಿಹ ಚೈತನ್ಯ ನಸಬ ಲೀಲಾಕರೇ ಅಂತ ಹೇಳಿದ್ದಾರೆ. ಅಂದ್ರೆ ಭಗವಂತನ ಲೀಲೆಗಳು ಎಂದಿಗೂ ನಿಲ್ಲೋದಿಲ್ಲ ಅಂದ್ಬಿಟ್ಟು ಅದ್ಯಾಪಿಹ ಚೈತನ್ಯ ಈ ಸಬಲೀಲಾಕರೆ ಎಲ್ಲ ಲೀಲೆಗಳನ್ನು ಮಾಡ್ತಾನೆ. ಅಂದ್ರೆ ಎಷ್ಟು ಲೀಲೆಗಳು ಭಗವಂತ ಮಾಡ್ತಾನೆ, ಎಷ್ಟು ಅವತಾರಗಳನ್ನು ಭಗವಂತ ಮಾಡ್ತಾನೆ ಅಂದ್ರೆ ಸಮುದ್ರದಲ್ಲಿ ಅಲೆಗಳು ಎಷ್ಟು ಬರುತ್ತೆ ಅದನ್ನ ಯಾರಿಗೂ ಕೌಂಟ್ ಮಾಡೋಕ್ಕಾಗೋದಿಲ್ಲ, ಕೇವಲ ಭಗವಂತನಿಗೊಬ್ಬನಿಗೆ ಮಾತ್ರ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೇ. ಸೊ ಅಂತ ಭಗವಂತ ಎಷ್ಟೊಂದು ಸಮುದ್ರದಲ್ಲಿ ಅಲೆಗಳು ನಿರಂತರವಾಗಿ ಬರ್ತಾ ಇರುತ್ತೆ. 24 ಗಂಟೆ ದಿನನಿತ್ಯ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ಈ ಅಲೆಗಳು ಬರ್ತಾನೆ ಇದ್ದಾವೆ. ಸೊ ಎಷ್ಟು ಅಲೆಗಳು ಬಂದಿದ್ದಾವೆ, ಅಷ್ಟು ಅವತಾರಗಳು ಸದಾ ಸಂಭವಿಸ್ತಲೇ ಇರ್ತವೆ. ಸೊ ಇಲ್ಲಿ ನಾವು ದಶಾವತಾರ ಅಂತ ಹೇಳಿ 8-10 ಅವತಾರಗಳನ್ನು ನೋಡ್ತೀವಷ್ಟೇ. ಇದು ಕೇವಲ ಮುಖ್ಯವಾದ ಅವತಾರಗಳಷ್ಟೇ. ಆದ್ರೆ ಎಷ್ಟೋ ಅವತಾರಗಳು ಪ್ರತಿನಿತ್ಯ ಲೆಕ್ಕವಿಲ್ಲದ ಸಮುದ್ರದಲ್ಲಿ ಅಲೆಗಳು ಎಷ್ಟು ಬರುತ್ತೋ ಅಷ್ಟು ಅವತಾರಗಳು ಭಗವಂತ ತೆಗಿತಾನೆ. ಸೊ ಅಂದ್ರೆ ಯಾವ್ಯಾವ ರೂಪದಲ್ಲಿ ತೆಗಿತಾನೆ, ಮತ್ಸ್ಯ ಅವತಾರ, ಅಶ್ವ ಅವತಾರ, ಹಂಸ ಅವತಾರ, ಈ ರೀತಿಯಾಗಿ ಲೆಕ್ಕವಿಲ್ಲದಷ್ಟು ಅವತಾರಗಳು ಭಗವಂತ ತೆಗಿತಾ ಇರ್ತಾನೆ. ಮತ್ತೆ ಈ ವಿಶೇಷ ಏನು ಅಂದ್ರೆ ಈ ಲೀಲೆಗಳು ಎಲ್ಲರಿಗೂ ಕಾಣಿಸೋದಿಲ್ಲ, ಕೇವಲ ಭಕ್ತರಿಗೆ ಮಾತ್ರ ಕಾಣಿಸುತ್ತೆ. ಅದು ಕೂಡ ಭಗವಂತನ ಕೃಪೆ ಮತ್ತು ಭಕ್ತಿ ಮಾಡಿದ್ರೆ, ಯಾರಿಗೆ ಭಕ್ತಿಯ ಭಾಗ್ಯ ಸಿಕ್ಕಿದೆಯೋ ಅವರಿಗೆ ಮಾತ್ರ ಇದನ್ನು ದರ್ಶನ ಮಾಡ್ಲಿಕ್ಕೆ, ಇಂತಹ ರೂಪಗಳನ್ನು ಮತ್ತೆ ಇಂತಹ ಈ ಸಮುದ್ರದ ಅಲೆಗಳಂತ ಬರುವ ಭಗವಂತನ ಅವತಾರಗಳನ್ನು ದರ್ಶನ ಮಾಡ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಈ ದೇವತೆಗಳೆಲ್ಲರೂ ಆ ಭಾಗ್ಯವನ್ನು ಹೊಂದಿದ್ರು. ಆದ್ದರಿಂದಲೇ ಅವರಿಗೆ ದೇವಕಿಯ ಗರ್ಭದಲ್ಲಿರುವ ಭಗವಂತನ ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು. ಮತ್ತು ಗುರುತಿಸಿದ ತಕ್ಷಣ ಏನ್ ಮಾಡಿದ್ರು, ಅವರು ತಮ್ಮ ಹೃದಯಪೂರ್ವಕವಾದ ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸಿದ್ರು. ಇಲ್ಲಿ ಶ್ರೀ ಜೀವ ಗೋಸ್ವಾಮಿಗಳು ಒಂದು ವಿವರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಕುಕ್ಷಿಗತಃ ಅಂದ್ರೆ ಗರ್ಭದಲ್ಲಿರುವವನು ಅಂತ ಅರ್ಥ. ಸೊ ಆದ್ರೆ ಕೆಲವರಿಗೆ ಪ್ರಶ್ನೆ ಹೇಳ್ಬಹುದು, ಸಾಮಾನ್ಯರಾದ ನಮ್ಗೆಲ್ಲ ಪ್ರಶ್ನೆ ಹೇಳ್ಬಹುದು, ಭಗವಂತ ಮೊದಲು ಹಿಂದಿನ ಒಂದು ಅಧ್ಯಾಯಗಳಲ್ಲಿ ಓದಿದ್ವಿ, ವಸುದೇವನ ಹೃದಯದಿಂದ ದೇವಕ್ಕೆ ಹೃದಯಕ್ಕೆ ಪ್ರವೇಶಿಸಿದನು. ನಂತರ 4 ಚತುರ್ಭುಜ ಅವತಾರದಲ್ಲಿ ಅವನು ಪ್ರಕಟಗೊಂಡನು. ಆಮೇಲೆ ವಸುದೇವನ ಮತ್ತು ದೇವಕ್ಕೆ ಪ್ರಾರ್ಥನೆ ಮೇರೆಗೆ 2 ದ್ವಿಭುಜಗಳ ಒಂದು ರೂಪದಲ್ಲಿ ಮತ್ತೆ ಪ್ರಕಟನಾಗ್ತಾನೆ. ಸೊ ಹಾಗಾದ್ರೆ ದೇವಕ್ಕೆ ಗರ್ಭದಲ್ಲಿರೋದಾಗ ಹೇಗಪ್ಪ ಅಂತ ನಮಗೂ ಪ್ರಶ್ನೆ ಬರಬಹುದು. ಅದಕ್ಕೆ ಶ್ರೀಲ ಗೋಸ್ವಾಮಿ ಅವರು ತಮ್ಮ ವ್ಯಾಖ್ಯಾನ ಬರೆದಿದ್ದಾರೆ. ಅದಕ್ಕೆ ಕ್ರಮ ಸಂದರ್ಭ ಅನ್ನೋ ಪುಸ್ತಕದಲ್ಲಿ ಅವರು ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅವ್ರು ಏನ್ ಬರೆದಿದ್ದಾರೆ ಅಂದ್ರೆ, ಭಗವಂತ ಎಲ್ಲಿ ಬೇಕಾದ್ರೆ ಇರ್ಬೋದು, ಹೃದಯದಿಂದ ಗರ್ಭಕ್ಕೆ ಹೋಗ್ಬೋದು, ಗರ್ಭದಿಂದ ಹೃದಯಕ್ಕೆ ಹೋಗ್ಬೋದು, ಇಲ್ಲ ಮನಸ್ಸಿಗೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಅವನಿಗೇನು ಕಷ್ಟ ಇಲ್ಲ. ಅವನು ಅಣೋರಣೀಯಾನ್ ಮಹತೋ ಮಹಿಯಾನ್. ಸೊ ಅಂದ್ರೆ ಅತ್ಯಂತ ಸಣ್ಣ ಪರಮಾಣುವಿನ ಒಳಗೂ ಕೂಡ ಇರಬಲ್ಲ, ಬ್ರಹ್ಮಾಂಡದ ಹೊರಗೂ ಇರಬಲ್ಲ.
ಅಷ್ಟು ಶಕ್ತಿ ಇರುವ ಭಗವಂತ ಎಲ್ಲಿ ಬೇಕಾದ್ರೆ ಹೃದಯದಲ್ಲೂ ಇರ್ಬೋದು, ಮನಸ್ಸಿನಲ್ಲಿ ಕೂಡ ಇರ್ಬೋದು, ಅಥವಾ ಗರ್ಭದಲ್ಲೂ ಕೂಡ ಇರ್ಬೋದು. ನಂತರ ನಮಗೆ ಇದು ಇವರು ಹೇಳ್ತಾರೆ, ಯಾರು? ಬ್ರಹ್ಮದೇವರು. ಏಕೋಪ್ಯಂ ರಚಯಿತಾಂ ಜಗದಂಡ ಕೋಟಿಂ ಯಚ್ಚಕ್ತಿರಸ್ತಿ ಜಗದಂಡ ಚಯಾಯದಂತಹ ಅಂಡಾಂತರಸ್ಯ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಶ್ಲೋಕದಲ್ಲಿ ಭಗವಂತನ ಒಂದು ಸರ್ವವ್ಯಾಪಿತ್ವ ಅಂದ್ರೆ ಮತ್ತು ಅಚಿಂತ್ಯ ಶಕ್ತಿಯನ್ನು ಈ ಬ್ರಹ್ಮದೇವರು ವಿವರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಅನಂತ ಬ್ರಹ್ಮಾಂಡಗಳ ಸೃಷ್ಟಿಕರ್ತ ಭಗವಂತ ಒಬ್ಬನೇ ಆಗಿದ್ರು ಕೂಡ ಕೇವಲ ತನ್ನ ಮನಸ್ಸಿನ ಅಚಿಂತ್ಯವಾದ ಶಕ್ತಿಯಿಂದ ಒಂದು ಕೋಟ್ಯಾಂತರ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ತಾನೆ. ಇಡೀ ಸೃಷ್ಟಿ ಭಗವಂತನ ಮೇಲೆ ನಿಂತಿದೆ, ಸೃಷ್ಟಿಕರ್ತನ ಮೇಲೆ ಭಗವಂತನ ಮೇಲೆ ನಿಂತಿದೆ. ನಂತರ ಇಲ್ಲಿ ಸೂಕ್ಷ್ಮ ಮತ್ತು ವಿರಾಟ್ ರೂಪದ ಬಗ್ಗೆ ಕೂಡ ಬ್ರಹ್ಮದೇವರು ತಮ್ಮ ಇದರಲ್ಲಿ ಹೇಳ್ತಾರೆ. ಅದು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಭಗವಂತನ ಎರಡು ವಿಚಿತ್ರ ಒಂದು ವೈತಿಹ್ಯಗಳನ್ನು ನಾವು ಗಮನಿಸಬಹುದು. ಅವನು ಇಡೀ ಬ್ರಹ್ಮಾಂಡವನ್ನು ತನ್ನಲ್ಲೇ ಇಟ್ಟುಕೊಳ್ತಾನೆ, ಅವನು ವಿರಾಟ್. ಹಾಗೆಯೇ ಕಣ್ಣಿಗೆ ಕಾಣದ ಅತ್ಯಂತ ಸಣ್ಣ ಪರಮಾಣುವಿನ ಒಳಗೂ ಕೂಡ ಅವನು ಪ್ರವೇಶಿಸ್ತಾನೆ, ಕ್ಷೀರೋದಕಶಾಹಿ ವಿಷ್ಣುವಾಗಿ. ಹೀಗಾಗಿ ಅತ್ಯಂತ ಸೂಕ್ಷ್ಮವಾದ ವಸ್ತುಗಳಲ್ಲೂ ಕೂಡ ಇರ್ತಾನೆ, ಅತ್ಯಂತ ದೊಡ್ಡ ವಸ್ತುಗಳು ಅವನೇ ವಿರಾಟ್ ಸ್ವರೂಪವನ್ನು ತೋರಿಸ್ತಾನೆ. ಸೊ ಇಲ್ಲಿ 3 ವಿಷ್ಣು ರೂಪಗಳ ಬಗ್ಗೆನೂ ಕೂಡ ಬ್ರಹ್ಮದೇವರು ಹೇಳ್ತಾರೆ. ಒಂದು ಕಾರಣೋದಕಶಾಹಿ ವಿಷ್ಣು, ಇಡೀ ಜಗದಂಡಗಳ ಸಮೂಹ ಇವನಲ್ಲಿದೆ. ಸಂಪೂರ್ಣ ಜಗದಂಡ ಅಂದ್ರೆ ಬ್ರಹ್ಮಾಂಡಗಳು, ಸಂಪೂರ್ಣ ಜಗದಂಡಗಳು ವಿಷ್ಣುವನ ಕಾರಣೋದಕಶಾಹಿ ವಿಷ್ಣುಗಳೇ ಇದ್ದವು. ನಂತರ ಗರ್ಭೋದಕಶಾಹಿ ವಿಷ್ಣು ನಮಗೆ ಗೊತ್ತಿರುವ ಹಾಗೆ ಇವನು ಪ್ರತಿಯೊಂದು ಒಂದೊಂದು ಕರ್ಣೋದಕಶಾಹಿ ವಿಷ್ಣು ಎಕ್ಸ್ಪ್ಯಾಂಡ್ ಆಗಿ ನಂತರ ಏನ್ ಮಾಡ್ತಾನೆ, ಗರ್ಭೋದಕಶಾಹಿ ವಿಷ್ಣುವಾಗಿ ಒಂದೊಂದು ಅಂಡಾಂತರಸ್ಥ ಅಂದ್ರೆ ಪ್ರತಿಯೊಂದು ಅಂಡಾಂತರದೊಳಗೂ ಹೋಗ್ತಾನೆ. ಪ್ರತಿಯೊಂದು ಅಂಡಾಂತರ ಅಂದ್ರೆ ಒಂದು ಬ್ರಹ್ಮಾಂಡ. ಸೊ ನಂತರ ಅಲ್ಲಿಂದ ಕ್ಷೀರೋದಕಶಾಹಿ ವಿಷ್ಣು ಆ ಬ್ರಹ್ಮಾಂಡದಲ್ಲಿರುವ ಪರಮಾಣು ಚಯಾಂತರಸ್ಥಂ, ಇವನು ಪ್ರತಿಯೊಂದು ಅಣುವಿನ ಒಳಗೆ, ಪ್ರತಿಯೊಂದು ಜೀವಿಯ ಒಳಗೆ ಕ್ಷೀರೋದಕಶಾಹಿ ವಿಷ್ಣುವಾಗಿ ಪರಮಾತ್ಮನಾಗಿ ನೆಲೆಸ್ತಾನೆ. ಈ ರೀತಿಯಾಗಿ ಮೊದಲು ಕಾರಣೋದಕಶಾಹಿ ವಿಷ್ಣು, ಇಡೀ ಸಕಲ ಬ್ರಹ್ಮಾಂಡಗಳು ಅವನ ಸಮೂಹ ಅವನಲ್ಲಿದೆ. ನಂತರ ಒಂದೊಂದು ಬ್ರಹ್ಮಾಂಡದಲ್ಲೂ ಅವನು ಗರ್ಭೋದಕಶಾಹಿ ವಿಷ್ಣುವಾಗಿ ಅವನು ಒಳಗಡೆ ಹೋಗ್ತಾನೆ. ಅಂದ್ರೆ ಒಂದು ಬ್ರಹ್ಮಾಂಡಕ್ಕೆ ಒಂದು ಗರ್ಭೋದಕಶಾಹಿ ವಿಷ್ಣು ಇರ್ತಾನೆ. ಸೊ ನಂತರ ಆ ಒಂದು ಬ್ರಹ್ಮಾಂಡದಲ್ಲಿ ನಂತರ ಪ್ರತಿಯೊಂದು ಒಂದು ಪರಮಾಣು ಚಯಾಂತರಸ್ಥಂ ಅಂದ್ರೆ ಒಂದೊಂದು ಪರಮಾಣುವಿನ ಅಣುವಿನ ಒಳಗೂ ಕ್ಷೀರೋದಕಶಾಹಿ ವಿಷ್ಣುವಾಗಿ ಮತ್ತೆ ಎಕ್ಸ್ಪ್ಯಾನ್ಷನ್ ಆಗ್ತಾನೆ. ಈ ರೀತಿಯಾಗಿ ದೇವತಾ ಪರಪುರುಷನು ಮೊದಲ ಪ್ರಥಮ ಒಂದು ಪುರುಷ ಅವತಾರ ಅಂದ್ರೆ ಕಾರಣೋದಕಶಾಹಿ ವಿಷ್ಣು, ನಂತರ ಗರ್ಭೋದಕಶಾಹಿ ವಿಷ್ಣು, ನಂತರ ಕ್ಷೀರೋದಕಶಾಹಿ ವಿಷ್ಣು. ಸೊ ಈ ಶ್ಲೋಕದಲ್ಲಿ ಇಲ್ಲಿ ಕುಕ್ಷಿಗತಃ ಅಂತ ಹೇಳ್ತಾರೆ, ಅಂದ್ರೆ ಗರ್ಭದಲ್ಲಿರುವವನು ಎಂಬ ವಿಷಯಕ್ಕೆ ಇದು ಪೂರಕವಾಗಿದೆ. ಅಂದ್ರೆ ಪರಮಾಣುವಿನ ಒಳಗೂ ಭಗವಂತ ಇದ್ದಾನೆ. ಅದರಿಂದ ಭಗವಂತನಿಗೆ ಈ ಭಕ್ತಿಯಾದ ದೇವಕಿಯ ಉದರದಲ್ಲಿ ಮಗುವಾಗಿ ನೆಲೆಸುವುದು ದೊಡ್ಡ ಕಷ್ಟವೇನಲ್ಲ. ಸೊ ಈ ರೀತಿಯಾಗಿ ಇದು ಮೊದಲನೇ ವಾದ. ಎರಡನೇ ವಾದ ಏನು ಅಂದ್ರೆ ದೇವಕಿಯ ಪೂರ್ವಜನ್ಮದ ಬರ. ದೇವಕಿ ತನ್ನ ಪೂರ್ವಜನ್ಮದಲ್ಲಿ ಭಗವಂತನೇ ತನ್ನ ಮಗನಾಗಿ ಬರಬೇಕು ಅಂತ ತುಂಬಾ ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿರ್ತಾಳೆ. ಸೊ ಆದ್ರಿಂದ ಆಕೆಯ ಭಕ್ತಿಯ ಫಲವಾಗಿ ಭಗವಂತನು ಈಗ ದೇವಕಿ ನಂದನನಾಗಿ ಅವರ ಉದರದಲ್ಲಿ ಕಾಣಿಸಿಕೊಂಡಿರ್ತಾನೆ. ಇದು ಭಗವಂತನು ತನ್ನ ಭಕ್ತರಿಗೆ ನೀಡುವ ಅತ್ಯಂತ ಗೌರವ ಮತ್ತೆ ಪ್ರೀತಿಯ ಕಾಣಿಕೆ ಮತ್ತು ಸಂಕೇತ. ಸೊ ಇಲ್ಲಿ ಇನ್ನೊಂದು ವಿಷಯ ನಾವು ತಿಳ್ಕೋಬೇಕು ಅಂದ್ರೆ, ಭಗವಂತ ಹೃದಯದಲ್ಲೇ ಇದ್ದುಕೊಂಡು ಹೃದಯದಿಂದ ಹೊರಗಡೆ ಬಂದ್ಬಿಡ್ಬೋದು, ಅದು ದೊಡ್ಡ ವಿಷಯ ಏನಲ್ಲ, ಭಗವಂತ ಹಂಗೆ ಮಾಡ್ಬೋದು. ಆದ್ರೆ ಈ ದೇವಕಿ ಏನು ತನ್ನ ವರವನ್ನು ಪಡ್ಕೊಂಡಿರ್ತಾಳೆ, ಆ ಕೃಷ್ಣನೇ ತನ್ನ ಮಗನಾಗಿ ಬರಬೇಕು ಅಂತ ಬೇಡ್ಕೊಂಡು ಅದಕ್ಕೆ ಕೃಷ್ಣನನ್ನು ಮೆಚ್ಚಿಸಿ ಕೃಷ್ಣನಿಂದ ವರವನ್ನು ಪಡ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಭಗವಂತ ಈಗ ದೇವಕಿ ಗರ್ಭದಲ್ಲಿ ಪ್ರವೇಶಿಸಬೇಕು. ಈಗ ನೀವೆಲ್ಲ ಮಾತಾಜಿಗಳೆಲ್ಲ ಇದ್ದೀರಿ ಇಲ್ಲಿ, ಆ ಮಗು ಗರ್ಭದಲ್ಲಿರುವಾಗ ತಾನು ಒದೆಯುವುದು, ಕೈಕಾಲುಗಳು ಆಡಿಸುವುದು, ಅದರಿಂದ ಎಷ್ಟು ಆನಂದ ಒಂದು ತಾಯಿಗೆ ಸಿಗುತ್ತೆ ಅಂದ್ರೆ, ಆ ತಾಯಿಗೆ ಸಿಗಬೇಕಾದ ಆನಂದವನ್ನು ಕೊಡ್ಲಿಕ್ಕೋಸ್ಕರ ಭಗವಂತ ತಾನು ಆ ರೂಪದಲ್ಲಿ ಗರ್ಭದಲ್ಲಿ ಪ್ರವೇಶಿಸ್ತಾನೆ. ಆದರೆ ಇಲ್ಲದಿದ್ದರೆ ಅವನ ಗರ್ಭದಲ್ಲಿ ಪ್ರವೇಶಿಸುವ ಯಾವ ಅವಶ್ಯಕತೆಯೂ ಇಲ್ಲ. ಸೊ ಭಗವಂತನಿಗೆ ದೇವಕಿಯ ಗರ್ಭದಲ್ಲಿ ಪ್ರವೇಶಿಸುವ ಯಾವ ಅವಶ್ಯಕತೆ ಇಲ್ಲ. ಆದ್ರೆ ದೇವಕಿ ಯಾವಾಗ ಮಗು ಗರ್ಭದಲ್ಲಿ ಇರುತ್ತೆ ಆವಾಗ ಆ ತಾಯಿಗೆ ಸಿಗುವ ಆನಂದ, ಆನಂದವನ್ನು ಕೇವಲ ಒಂದು ತಾಯಿಯಿಂದ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಸೊ ಆ ರೀತಿಯಾಗಿ ಅದಕ್ಕೋಸ್ಕರನೂ ಕೂಡ ಭಗವಂತ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ, ಅವಳ ಉದರದಲ್ಲಿ ಪ್ರವೇಶ ಮಾಡ್ತಾನೆ. ಇಲ್ದಿದ್ರೆ ಅದರ ಅವಶ್ಯಕತೆ ಭಗವಂತನಿಗೆ ಇಲ್ಲ, ಅವನು ಸೀದಾ ಡೈರೆಕ್ಟ್ ಆಗಿ ಪ್ರಕಟನ ಆಗ್ಬಹುದು. ಸೊ ಜೊತೆಗೆ ಇನ್ನೂ ಒಂದು ವಿಷಯ ಏನು ಅಂದ್ರೆ, ಸಾಮಾನ್ಯ ಜನಗಳಿಗೆ ಅರ್ಥ ಆಗೋದಿಲ್ಲ.
ಸೊ ಅವರಿಗೆ ಹೃದಯದಿಂದ ಹೆಂಗೆ ಹುಟ್ಟುಬಿಡ್ತಾನೆ ಅಂತ ಕೇಳ್ತಾರೆ ಜನಗಳು. ಆದ್ರಿಂದ ಭಗವಂತ ಮನಸ್ಸಿನಿಂದ ಹೇಗೆ ಹುಟ್ಟುಬಿಡ್ತಾನೆ, ಹೃದಯದಿಂದ ಹೇಗೆ ಹುಟ್ಟುಬಿಡ್ತಾನೆ? ಸೊ ಇದೆಲ್ಲ ಈ ಥರ ಚಿತ್ರ ವಿಚಿತ್ರವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅಂತಹ ಒಂದು ಅಜ್ಞಾನಿಗಳೇ ಒಂದು ಅಜ್ಞಾನದನ್ನು ಅದರಲ್ಲೇ ಇದ್ಕೊಳ್ಳಿ ಅವರು ಅಂದ್ಬಿಟ್ಟು ಭಗವಂತ ಓಕೆ ನಾನು ನಿಮ್ಮ ಹಾಗೆ ಹುಟ್ಟಿದ್ದೀನಿ ಅಂತ. ಯಾಕಂದ್ರೆ ರಾಕ್ಷಸರಿಗೆ ಹಂಗೆ ಕಾಣಿಸ್ಬೇಕು. ಇಲ್ಲ ಅಂದ್ರೆ ಅವರು ಹೃದಯದಿಂದ ಹುಟ್ಬಿಟ್ರೆ ಕಂಸನಿಗೆ ಹೆಂಗೆ ಗೊತ್ತಾಗೋದು ಇವನು ದೇವಕಿ 8ನೇ ಮಗು ಅಂದ್ಬಿಟ್ಟು? ಸೊ ಗೊತ್ತಾಗೋದಿಲ್ಲ. ಸೊ ಕಂಸನಂತ ರಾಕ್ಷಸರು ದೇಶದ ಎಲ್ಲ ತುಂಬಿದ್ದಾರೆ, ಎಲ್ಲಾ ಕಡೆ ತುಂಬಿದ್ದಾರೆ ಲೋಕದಲ್ಲಿ. ಸೊ ಈವನ್ ಇದು ಮಹಾಭಾರತದ ಟೈಮಲ್ಲಿ ದೇವಕಿ ಕೃಷ್ಣನೇ ಭಗವಂತ ಅಂತ ಎಷ್ಟು ಜನಕ್ಕೆ ಗೊತ್ತಿತ್ತು? ಎಷ್ಟು ಯಾರಿಗೂ ಗೊತ್ತಿರಲಿಲ್ಲ. ಕೇವಲ ಸ್ವಲ್ಪ ಜನಗಳಿಗೆ ಗೊತ್ತಿತ್ತು. ಪಾಂಡವರಿಗೆ ಗೊತ್ತಿತ್ತು, ಕುಂತಿಗೆ ಗೊತ್ತಿತ್ತು, ಆಮೇಲೆ ಇವರು ದ್ರೌಪದಿಗೆ ಗೊತ್ತಿತ್ತು. ನಂತರ ಇನ್ನು ಕೆಲವು ಜನಗಳಿಗೆ ಮಾತ್ರ, ಯಾರು ಮಹಾಜನಗಳಾದ ಇವರು ಯಾರು ನಮ್ಮ ವಿದುರರು, ಆಮೇಲೆ ಇವ್ರಿಗೆ ಗೊತ್ತಿತ್ತು, ಸಂಜಯನೇ ಗೊತ್ತಾಗಿತ್ತು, ಆಮೇಲೆ ಯಾರು ಆಚಾರ್ಯರಿಗೆ ಗೊತ್ತಾಗಿತ್ತು, ಭೀಷ್ಮ ದೇವರಿಗೆ ಭೀಷ್ಮ ಪಿತಾಮಹನಿಗೆ ಗೊತ್ತಾಗಿತ್ತು. ಹೀಗಾಗಿ ಕೇವಲ ಬೆರಳಿಕೆಯಲ್ಲಷ್ಟು ಜನಗಳಿಗೆ ಮಾತ್ರ ಗೊತ್ತಾಗಿತ್ತು. ಮಿಕ್ಕಿದವ್ರಿಗೆ ಯಾರು ಗೊತ್ತಾಗಿತ್ತು? ಯಾರು ಗೊತ್ತಾಗಿರ್ಲಿಲ್ಲ. ಸೊ ಕೃಷ್ಣನಾಗಿದ್ದಾನೆ ಅಂದ್ಬಿಟ್ಟು. ಆಮೇಲೆ ಈವನ್ ರಾಧೆಗೆ ಗೊತ್ತಿತ್ತು. ಆಮೇಲೆ ಆದ್ರೆ ವೃಂದಾವನದ ಯಾರು ಇದು ಯಶೋಧ ಮತ್ತು ಇವರಾಗಿದ್ದಾರೆ ವ್ರಜ ಜನರಲ್ಲಿ, ಯಶೋದೆ ಇರ್ಬೋದು ಅಥವಾ ಯಶೋದೆಯ ಇದು ಕೃಷ್ಣ ತಾಯಿ ತಂದೆಗಳು, ಸಾಕು ತಾಯಿ ತಂದೆಗಳಾಗಿರೋ ಯಾರು ಆಗ್ಲಿ, ಅವ್ರು ಯಾರು ಕೃಷ್ಣ ದೇವರು ಅಂತ ಒಪ್ಕೊಳ್ಳಿಕ್ಕೆ ಅವ್ರು ತಯಾರು ಇಲ್ಲ. ಯಾರು ಹೇಳಿದ್ರು ಕೂಡ ಒಪ್ಕೊಳ್ಳಿಕ್ಕೆ ತಯಾರಿರ್ಲಿಲ್ಲ ಅವರು. ಯಾಕಂದ್ರೆ ನನ್ನ ಮಗ ಅವನು ಅಂದ್ಬಿಟ್ಟು. ಅಂದ್ರೆ ವಾತ್ಸಲ್ಯ ಭಾವ ಅಷ್ಟು ಜಾಸ್ತಿ ಆಗಿತ್ತು. ಸೊ ಈ ರೀತಿಯಾಗಿ ಈ ಎಲ್ಲ ಒಂದು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಭಗವಂತ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಇಲ್ಲದಿದ್ರೆ ಅದರ ಅವಶ್ಯಕತೆ ಇಲ್ಲ. ಸೊ ಅದರಿಂದ ಇವಾಗ ನೆಕ್ಸ್ಟ್ ಏನ್ಬೇಕಂದ್ರೆ ಈ ವಿವರಣೆಯಾಗಿ ಈ ವಿವರಣೆಯಿಂದ ನಾವು ಏನ್ ತಿಳ್ಕೊಬೇಕು ಅಂದ್ರೆ, ಭಗವಂತನು ಭೌತಿಕ ನಿಯಮಗಳಿಗೆ ಬದ್ಧನಾಗಿಲ್ಲ. ಅವನು ಏಕಕಾಲದಲ್ಲಿ ಎಲ್ಲಾ ಕಡೆ ಇರ್ಲಿಕ್ಕೆ ಸಾಧ್ಯ. ಸೊ ದೇವತೆಗಳು ಈ ರಹಸ್ಯವನ್ನು ತಿಳಿದಿದ್ದರಿಂದಲೇ ಅವರು ವಿನಮ್ರನಾಗಿ ಪ್ರಾರ್ಥಿಸಿ ಬ್ರಹ್ಮ ಮತ್ತು ಶಿವನ ನೇತೃತ್ವದಲ್ಲಿ ತಮ್ಮ ಲೋಕಗಳಿಗೆ ಮರಳುತ್ತಾರೆ ಅವರು. ಸೊ ಇಲ್ಲಿ ಭಗವಂತನ ಇಚ್ಛೆ ಪೂರೈಕೆ ಅಂದ್ರೆ ದೇವಕಿಯು ಭಗವಂತನ ಮಗನಾಗಿ ಇರ್ಲಿಕ್ಕೆ ಪಡಿಸಲು ಒಬ್ಬ ತಾಯಿಗೆ ಮಗನು ಗರ್ಭದಿಂದ ಜನಿಸಿದಾಗ ಸಿಗುವ ವಾತ್ಸಲ್ಯದ ಅನುಭವ ನೀಡ್ಲಿಕ್ಕೋಸ್ಕರ ಭಗವಂತ ಗರ್ಭಕ್ಕೆ ಸೇರ್ತಾನೆ. ಸೊ ಲೋಕಕ್ಕೆ ಶಿಕ್ಷಣ, ಜಗತ್ತಿಗೆ ನಾನು ಮಗುವಾಗಿ ಜನಿಸುತ್ತಿದ್ದೇನೆ ಅಂತ ತೋರಿಸ್ಲಿಕ್ಕೆ ಇದೊಂದು ನರಲೀಲೆ. ಈ ಪ್ರಕ್ರಿಯೆ ಅಗತ್ಯ. ಸೊ ಅದರಿಂದ ಭಗವಂತನು ಗರ್ಭಕ್ಕೆ ಹೋಗಿದ್ದಾನೆ ಅಂದ್ರೆ ಹೃದಯವನ್ನು ಬಿಟ್ಟಿದ್ದಾನೆ ಅಂತಲ್ಲ, ಅವನು ಏಕಕಾಲಕ್ಕೆ ಎಲ್ಲೆಡೆ ಇರ್ಲಿಕ್ಕೆ ಸಾಧ್ಯ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಂಗೆ ಅವನು ಒಬ್ಬ ಪರಮಾಣುವಿನ ಒಳಗೂ ಕೂಡ ಇರ್ಲಿಕ್ಕೆ ಸಾಧ್ಯ, ಅದೇ ಸಮಯದಲ್ಲಿ ಇಡೀ ಬ್ರಹ್ಮಾಂಡವನ್ನು ಕೂಡ ವ್ಯಾಪಿಸಬಲ್ಲ. ಅದರಿಂದ ಅವನು ದೇವಕಿಯ ಹೃದಯದಲ್ಲೂ ಇದ್ದ, ಗರ್ಭದಲ್ಲೂ ಇದ್ದ, ಮತ್ತು ವಸುದೇವನ ಹೃದಯದಲ್ಲೂ ಇದ್ದ. ಮತ್ತು ಅದೇ ಸಮಯದಲ್ಲಿ ವೈಕುಂಠದಲ್ಲೂ ಇದ್ದ, ಮತ್ತು ಅವನು ಗೋಲೋಕ ಬೃಂದಾವನದಲ್ಲೂ ಇದ್ದ. ಅದರಿಂದ ಅವನಿಗೆ ಸ್ಥಳಾಂತರ ಎಂಬುದು ಭೌತಿಕ ಮಿತಿಯ ಇಲ್ಲ ಅವನಿಗೆ, ಅದು ಕೇವಲ ನಮಗೆ ಮಾತ್ರ. ಸೊ ಇದು ಕೇವಲ ಒಂದು ಲೀಲೆ ಅಷ್ಟೇ. ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಅವನು ಸೂರ್ಯನಿಗೆ ಹೋಲಿಸ್ತಾರೆ. ಸೂರ್ಯನು ಆಕಾಶದಲ್ಲಿದ್ದಾನೆ, ಆದ್ರೆ ಕಿರಣಗಳು ಏಕಕಾಲದಲ್ಲಿ ನಮ್ಮ ಕಿಟಕಿಯ ಗಾಜಿನ ಮೇಲೂ ಬೀಳುತ್ತವೆ ಮತ್ತು ಕನ್ನಡಿಯ ಮೇಲೂ ಪ್ರತಿಫಲ ಒಂದು ಬರುತ್ತೆ. ಮನೆ ಒಳಗಡೆ ಕೋಣೆಯಲ್ಲಿರುವ ಕನ್ನಡಿ ಮೇಲೂ ಕೂಡ ಸೂರ್ಯನ ಬೆಳಕು ಬೀಳುತ್ತೆ. ಕನ್ನಡಿಯ ಆದ್ರಿಂದ ಪ್ರತಿಬಿಂಬ ಏನಾಗುತ್ತೆ, ಗೋಡೆ ಮೇಲೆ ಬೀಳುತ್ತೆ. ಸೊ ಸೂರ್ಯನು ಒಂದೇ ಆಗಿದ್ರು ಅವನು ವಿವಿಧೆಡೆ ಹೇಗೆ ಕಾಣಿಸ್ಕೊಳ್ತಾನೆ, ಭಗವಂತನು ವಸುದೇವನಿಂದ ದೇವಕಿ ಹೃದಯಕ್ಕೆ, ಅಲ್ಲಿಂದ ಗರ್ಭಕ್ಕೆ ಯಾವುದೇ ಭೌತಿಕ ಬದಲಾವಣೆ ಇಲ್ಲದೆ ಅವನು ಸಂಚಾರವನ್ನು ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿ ನಾವು ಕುಕ್ಷಿಗತಃ ಎನ್ನುವುದು ಭಗವಂತನ ಭೌತಿಕ ಬಂಧನ ಆಗಿದ್ದಾನೆ ಅನ್ನುವುದು ಮುಖ್ಯ ಅಲ್ಲ ಅಲ್ಲಿ. ಸೊ ಈಗ ಈ ರೀತಿಯಾಗಿ ನಾವು ಭಗವಂತನ ದಿವ್ಯ ಜನ್ಮ ಮತ್ತು ಕರ್ಮಗಳ ರಹಸ್ಯವನ್ನು ನಾವು ತಿಳ್ಕೊಂಡ್ವಿ. ಸೊ ಯಾರಿಗಾದ್ರೂ ಶ್ಲೋಕ ನೆನಪಿದೆಯಾ? ಭಗವದ್ಗೀತೆ 4ನೇ ಅಧ್ಯಾಯದ್ದು ಭಗವಂತನ ದಿವ್ಯ ಜನ್ಮ ಮತ್ತು ಕರ್ಮಗಳ ರಹಸ್ಯವನ್ನು ತಿಳಿದುಕೊಂಡ್ರೆ ಏನ್ ಪ್ರಯೋಜನ ಅಂದ್ಬಿಟ್ಟು. ಹರೇ ಕೃಷ್ಣ. ಯಾರಿಗೂ ನೆನಪಿಲ್ವಾ? ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ನೆನಪಿದ್ದೆ ಯಾರಿಗದು? ನೆನಪಿದೆ ಪ್ರಭುಜಿ, ನೆನಪಿದೆ ಪ್ರಭುಜಿ. ತಪ್ಪಾಗುತ್ತೇನೆ ಅಂತ ಹೇಳಲಿಲ್ಲ. ತಪ್ಪಾದ್ರೂ ಪರವಾಗಿಲ್ಲ, ಹೇಳ್ಬೇಕು. ಇಲ್ಲಿ ನಾವು ಎಲ್ಲರೂ ತಪ್ಪು ಮಾಡ್ತಾರೆ. ನಾವು ಮನುಷ್ಯ ಆದ್ಮೇಲೆ ಮೊದಲನೇ ಕೆಲಸನೇ ತಪ್ಪು ಮಾಡುವಂಥದ್ದು. ಸೊ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಅಂದ್ರೆ ಅರ್ಜುನ, ನನ್ನ ಜನ್ಮ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಾರು ಸತ್ಯವಾಗಿ ತಿಳ್ಕೊಂಡಿರ್ತಾರೋ
ಅವರು ದೇಹವನ್ನು ತ್ಯಜಿಸಿದ ನಂತರ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಜನ್ಮ ತಾಳುವುದಿಲ್ಲ, ಬದಲಾಗಿ ನನ್ನ ಶಾಶ್ವತ ಧಾಮವನ್ನು ತಲುಪ್ತಾರೆ. ಸೊ ಅದರಿಂದ ಕೃಷ್ಣನನ್ನು ಒಂದು ಕೇವಲ ಐತಿಹಾಸಿಕ ವ್ಯಕ್ತಿ ಅನ್ನುವ ರೀತಿಯಲ್ಲಿ ನಾವು ನೋಡಬಾರ್ದು. ಅವನ ಪ್ರತಿಯೊಂದು ಕ್ರಿಯೆ ಹಿಂದಿರುವ ದಿವ್ಯ ಉದ್ದೇಶ, ಸತ್ಯವಾದ ತತ್ವವನ್ನು ಅರಿತುಕೊಳ್ಬೇಕು. ಮುಖ್ಯವಾಗಿ ಭಗವಂತನು ಸಾಮಾನ್ಯ ಮನುಷ್ಯರಂತೆ ಕರ್ಮದ ಬಂಧನಕ್ಕಾಗಿ ಕರ್ಮಕ್ಕೆ ಬದ್ಧನಾಗಿ ಹುಟ್ಟುವುದಿಲ್ಲ. ಸೊ ಯಾರು ಈ ವಿಷಯವನ್ನು ತಿಳ್ಕೊತಾರೆ, ಇದು ಸತ್ಯವನ್ನು, ಇವನು ಯಾರು ಈ ವಿಷಯವನ್ನು ತಿಳ್ಕೊತಾರೆ ಅವನೇ ಜ್ಞಾನಿ ಅಂತ ಹೇಳ್ತಾರೆ ಆಚಾರ್ಯರು. ಮತ್ತು ಅದೇ ರೀತಿ ಕೃಷ್ಣನ ಜನ್ಮ ಮತ್ತು ಕರ್ಮಗಳು ಸಾಮಾನ್ಯ ಮನುಷ್ಯರಂತಲ್ಲ. ನಾವು ನಮ್ಮ ಹಳೆಯ ಕರ್ಮಗಳ ಪ್ರತಿಫಲಗಳ ಫಲವಾಗಿ ಅನಿರ್ವಾಯವಾಗಿ ಜನ್ಮ ತಾಳ್ತೇವೆ. ಆದರೆ ಭಗವಂತನ ತನ್ನ ಸ್ವಇಚ್ಛೆಯಿಂದ, ತನ್ನ ದಿವ್ಯ ಶಕ್ತಿಯಿಂದ, ಯೋಗ ಮಾಯೆಯ ಒಂದು ಇದರಲ್ಲಿ ಕಾಣಿಸ್ಕೊಳ್ತಾನೆ. ಅವನ ಲೀಲೆಗಳಲ್ಲಿ ಯಾವುದೇ ಭೌತಿಕ ಕಲ್ಮಶಗಳು ಇರುವುದಿಲ್ಲ. ನಂತರ ತ್ಯಕ್ತ್ಯಾ ದೇಹಂ ಅಂದಿದ್ದು ಮರಣದ ಕ್ಷಣವನ್ನು ತೋರಿಸುತ್ತೆ. ತ್ಯಕ್ತ್ಯಾ ದೇಹಂ ಅಂದ್ರೆ ದೇಹವನ್ನು ತ್ಯಜಿಸಿದ ನಂತರ ಭಗವಂತನ ದಿವ್ಯತೆಯನ್ನು, ಈ ದಿವ್ಯತೆಯನ್ನು ಯಾರು ತಿಳ್ಕೊತಾರೆ ಅವನಿಗೆ ಅದು ಅಂತ್ಯವಲ್ಲ, ಅದು ಬದಲಾಗಿ ಅದು ಸಂಸಾರ ಚಕ್ರದಿಂದ ಬಿಡುಗಡೆ ಪಡೆಯುವ ಸಮಯ. ಅಂತಹವನು ಮತ್ತೆ ಈ ದುಃಖಮಯ ಲೋಕಕ್ಕೆ ಬರುವುದಿಲ್ಲ. ಮಾಮೇತಿ ಅಂತ ಹೇಳ್ತಾನೆ ಕೃಷ್ಣ, ಅಂದ್ರೆ ನನ್ನನ್ನೇ ತಲುಪುತ್ತಾನೆ. ಅಂದ್ರೆ ಆತ್ಮವು ಈ ಭೌತಿಕ ಪ್ರಪಂಚದ ಗ್ರಹಗಳಿಗೆ ಮರಳುವುದಿಲ್ಲ, ಭಗವಂತನ ಪರಂಧಾಮವಾದ ವೈಕುಂಠ ಲೋಕ ಅಥವಾ ಗೋಲೋಕವನ್ನು ಸೇರುತ್ತದೆ. ಅಲ್ಲಿ ಆತ್ಮವು ಭಗವಂತನೊಂದಿಗೆ ಶಾಶ್ವತವಾದ ಆನಂದಮಯವಾದ ಸಂಬಂಧವನ್ನು ಬೆಳೆಸಿಕೊಂಡು ಭಗವಂತನ ಒಂದು ಸೇವೆಯಲ್ಲಿ ನಿರತರಾಗಿರುತ್ತೆ. ಹೀಗೆ ಇದು ಪರಮ ಸತ್ಯ. ಈ ಪರಮ ಸತ್ಯವನ್ನು ಈಗ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಸೊ ಇಂದಿನ ತರಗತಿಯಲ್ಲಿ ನಾವಿದೆಲ್ಲ ಚರ್ಚೆ ಮಾಡಿದ್ದೀವಿ, ಮೊದಲು ತಿಳ್ಕೊಂಡಿದ್ದೀವಿ, ಈಗಲೂ ಕೂಡ ಇನ್ನೊಮ್ಮೆ ಚರ್ಚೆ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ನಿಮಗೆಲ್ಲರಿಗೂ ಕೂಡ ಗೋಲೋಕ ಪ್ರಾಪ್ತಿ ಆಗಲಿ ಅಂದಕ್ಕೆ ಭಗವಂತನಲ್ಲಿ ಬೇಡಿಕೊಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ಯಾಕಂದ್ರೆ ನಿಮಗೆಲ್ಲರಿಗೂ ಕೂಡ ಭಗವಂತನ ಜನ್ಮ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ನೀವೆಲ್ಲರೂ ಸತ್ಯವಾಗಿ ತಿಳ್ಕೊಂಡಿದ್ದೀರಾ. ಸೊ ಆದ್ರಿಂದ ಈ ದೇಹವನ್ನು ತ್ಯಜಿಸಿದ ಮೇಲೆ ನಿಮ್ಮೆಲ್ಲರನ್ನು ಗೋಲೋಕ ಬೃಂದಾವನದಲ್ಲಿ ನೋಡೋಕ್ಕೆ ಕೃಷ್ಣ ಇಚ್ಛೆ ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿಗೆ ನಮ್ಮ ಈ ದೇವತೆಗಳ ಒಂದು ಪ್ರಾರ್ಥನೆ ಮುಗೀತು. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪ್ರಾರ್ಥನೆಯನ್ನು ನೋಡೋಣ. ಮುಂದಿನ ಪ್ರಾರ್ಥನೆ ಅಂದ್ರೆ ಕೃಷ್ಣನ ಜನನ. ಓಕೆ, ಮುಂದಿನ ಪ್ರಾರ್ಥನೆ ಏನು ಅಂದ್ರೆ ನಾವು ಈ ದಾಮೋದರ ಲೀಲೆಯನ್ನು ನೋಡ್ಲಿಕ್ಕಿದ್ದೀವಿ ಮುಂದಿನ ಒಂದು ತರಗತಿಯಲ್ಲಿ. ಮುಂದಿನ ದಾಮೋದರ ಲೀಲೆ ಮತ್ತೆ ಅವರ ಮಣಿಕರ್ಣ ಮತ್ತೆ ಇವರದು ಯಾರ್ದು ನಳಕುಬೇರ ಮತ್ತು ಮಣಿಕರ್ಣ ಅವರ ಪ್ರಾರ್ಥನೆಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. ಸೊ ಇಲ್ಲಿಗೆ ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನನಗೂ ಕೂಡ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು. ಸೊ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ. ಪ್ರಭುಜಿ ನೆಕ್ಸ್ಟ್ ಯಾರು ಕ್ಲಾಸ್ ತಗೊಳ್ತಿರೋದು ನಿಮ್ಗೆ? 4 ಗಂಟೆಗ? ಹಾ, 4 ಗಂಟೆಗೆ ಇವರು ಯಾರು ನಮ್ಮ ಪ್ರಭುಗಳ ಗುರುಜಿ ಸಚ್ಚಿದಾನಂದ ಪ್ರಭು. ಕರೆಕ್ಟ್. ಹಾ. ಸರಿ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು. ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ಯಾರಿಗೂ ಏನು ಪ್ರಶ್ನೆ ಇದ್ರೆ ಮಾತಾಡೋಣ, ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ತಾ ಇದ್ದೀನಿ.